ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಸ್ಟಾರ್ಟ್ ಮಾಡಿ ಮಾತಾಜಿ, ಪ್ರೇಯರ್ ಮಾಡಿ. ಪ್ರೇಯರ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀತಾಪದಕಮಲಂ. ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಹಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय, श्रील प्रभुपाद की जय, नामचारी हरिदास ठाकुर की जय, गुरु पारंपरिक की जय, अनंत कोटि वैष्णव भक्तवृंद की जय. हरे कृष्ण. ಹರೇ ಕೃಷ್ಣ. ಎಲ್ಲರಿಗೂ ನನ್ನ ತರಗತಿ ಎಲ್ಲರಿಗೂ ಕೂಡ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಸೊ ನೆನ್ನೆ ನಾವೆಲ್ಲ ನೋಡ್ತಾ ಇದ್ವಿ ಪ್ರಭುಪಾದರ ಅರಣ್ಯ ರೋದನ ಹೇಗಿದೆ, ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅವರು. ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನ ಇವಾಗ ಪ್ರಾರಂಭ ಮಾಡ್ಬೇಕು, ಮತ್ತೆ ಅವರು ಕೈಗೆ ಎತ್ಕೋಬೇಕು. ಇದರ ನಿಟ್ಟಿನಲ್ಲಿ ಅವ್ರ ದೆಹಲಿಯಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅನ್ನೋಂಥದ್ದನ್ನ ನಾವು ಇಷ್ಟು ದಿವಸ ನೋಡ್ತಾ ಇದ್ವಿ. ನಾವು ಮುಂದುವರೆದು ಕೂಡ ಇವಾಗ ಪ್ರಭುಪಾದ್ರು ಏನ್ ಹೇಳ್ತಿದ್ದಾರೆ ನಾನು ನೋಡೋಣ. ಸೊ ಈ ವಿಧವಾಗಿ ಬ್ಯಾಕ್ ಟು ಗಾಡ್ ಹೆಡ್ ಪಬ್ಲಿಷ್ ಮಾಡುವಾಗ ಸಾಮಾನ್ಯರಿಗೆ ಪ್ರಭು ಹೇಳ್ತಾ ಇದ್ದಾರೆ ಏನಂತ, ದಯವಿಟ್ಟು ಈ ಪತ್ರಿಕೆಯನ್ನ ಕೊಂಡ್ಕೊಳ್ಳಿ. ಚಲ ಪ್ರಭುಪಾದ ಅವ್ರು ಹೇಳ್ತಿದ್ದಾರೆ, ತಗೊಳ್ಳಿ, ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದ್ರೆ ಮನೆಯಲ್ಲಿ ಎಲ್ಲರ ಹತ್ರ ಕೂಡ ಭಗವದ್ಗೀತೆ ಇದೆ, ಆದ್ರೆ ಯಾರು ಕೂಡ ಅದನ್ನ ಓದ್ತಾ ಇಲ್ಲ. ಇದು ತುಂಬಾ ಕಡಿಮೆಗೆ ಈ ಪತ್ರಿಕೆ ನಿಮ್ಗೆ ಸಿಗ್ತಾ ಇದೆ. ಸೊ ಈ ಒಂದು ಪತ್ರಿಕೆಯಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳು ಈ ಪತ್ರಿಕೆಯಲ್ಲಿ ನಾನು ತಿಳಿಸಿದ್ದೀನಿ. ಇದೆಲ್ಲವೂ ಕೂಡ ನಿಮ್ಮ ಉದ್ಧಾರಕ್ಕೆ. ಇದನ್ನ ಕಡೆಗಣಿಸ್ಬೇಡಿ. ಇದನ್ನ ಓದೋದ್ರಿಂದ ಈ ಒಂದು ಒಳ್ಳೆಯ ಮಾನವ ಸಮಾಜವನ್ನ ನಾವೆಲ್ಲ ಸೃಷ್ಟಿ ಮಾಡಬಹುದು ಅಂತ ಪ್ರಭುಪಾದ ಅರ್ಥವಾಗೋ ರೀತಿಯಲ್ಲಿ ಜನಸಾಮಾನ್ಯರಿಗೆ ಹೇಳ್ತಿದ್ದಾರೆ. ಅರೆ ಅವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಪ್ರಭುಪಾದರಿಗೆ ಸಾಥನ್ನ ಕೊಡ್ತಾ ಇಲ್ಲ. ಅವರು ಏನು ಪ್ರಭುಪಾದ ಹೇಳ್ತಾರನ್ನ ಹೇಳ್ತಿದ್ದೀನಿ. ನೀವೊಂದು ಆದರ್ಶ ಸಮುದಾಯ ಗೀತನಗರಿ ಅಂತ ಅವ್ರು ನಾಮಕರಣ ಮಾಡಿ ಈ ಗೀತೆ ಮುಖಾಂತರ ಭಗವದ್ಗೀತೆಯನ್ನ ಪ್ರಚಾರ ಮಾಡ್ಬೇಕು ಅನ್ನೋಂಥದಕ್ಕೆ ಪ್ರಭುಪಾದರು ಮುಂದಾಗ್ತಾರೆ. ಇದನ್ನ ಗಾಂಧೀಜಿಯವರು ಕೂಡ ವೈಷ್ಣವ ಗುಣಗಳನ್ನ ಹೊಗಳಿ ಗೀತಾನಗರಿ ಕಲ್ಪನೆಯನ್ನ ಹೊಗಳಿದ್ರು, ಅವ್ರು ಒಪ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಪ್ರಭುಪಾದರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಈಗಿನ ಪ್ರೆಸೆಂಟ್ ದೇಶದ ಪರಿಪಾಲಕರು ಈ ಗೀತೆ ಪ್ರಚಾರ ಮಾಡೋದ್ರಿಂದ ಜನಸಾಮಾನ್ಯರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತ ಪ್ರಭುಪಾದರು ಯೋಚಿಸ್ತಿದ್ರು. ಆದ್ರೆ ಅದಕ್ಕೆ ಅವ್ರಿಗೆ ಒಂದೇ ಸಹಾಯ ದೊರಕ್ತಾ ಇಲ್ಲ. ಪ್ರಭುಪಾದ ಏನೋ ಯೋಚನೆ ಮಾಡ್ತಿದ್ದಾರೆ, ಹೀಗೆ ಮಾಡಿದ್ರೆ ಸಮೂಹಕ್ಕೆ ಒಳ್ಳೇದಾಗತ್ತೆ, ಒಳ್ಳೆ ಸಮಾಜನ ಸೃಷ್ಟಿ ಮಾಡ್ಬೋದು, ಕಲ್ಯಾಣ ಅಂದ್ರೆ ಜನರ ಒಂದು ಕಲ್ಯಾಣೋದ್ಧಾರವನ್ನ ಮಾಡಬಹುದು ಅನ್ನೋ ಒಂದು ರೀತಿಯಲ್ಲಿ ಪ್ರಭುಪಾದ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಹೇಳುವಂಥದ್ದು ಭಕ್ತಿಯಲ್ಲಿ, ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇಲ್ಲ ಈ ಜನರಿಗೆ. ಆದ್ರೂ ಕೂಡ ಈ ಜನರ ಒಂದು ಮನಸ್ಸನ್ನ ಹೇಗಾದ್ರೂ ಸರಿ ಗೆಲ್ಬೇಕು ಅನ್ನೋದು ಪ್ರಭುಪಾದ ಯೋಚನೆ ಮಾಡ್ತಾನೆ ಇದ್ದಾರೆ. ಸೊ ಧರ್ಮ ಗ್ರಂಥಗಳಲ್ಲಿ ಇದ್ದ ಎಲ್ಲಾ ವಿಚಾರಗಳು ಪ್ರಭುಪಾದರು ಈ ಪತ್ರಿಕೆಗಳ ಮುಖಾಂತರ ಜನಸಾಮಾನ್ಯರಿಗೆ ತಲುಪಿಸುವ ಹಾಗೆ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ.
ಆದ್ರೆ ಭೌತಿಕ ಇಂದ್ರಿಯ ತೃಪ್ತಿಯನ್ನು ಪಡೆಯುವವರಿಗೆ ಇದು ರುಚಿಸ್ತಿಲ್ಲ ಅಷ್ಟೇ. ಗೊತ್ತು. ಈಗ ನಾವು ಕೂಡ ಮುಂಚೆ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರುವ ಮುಂಚೆ ಇದನ್ನೆಲ್ಲ ಹೇಳಿದಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಈಗ ಪ್ರಭುಪಾದ್ರ ಒಂದು ಪತ್ರಿಕೆ ಒಂದು ಲೈನ್ ಒಂದು ಸಣ್ಣ ಪುಸ್ತಕ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಹೌದು, ಪ್ರಭುಪಾದ್ರು ಎಷ್ಟು ಗಂಭೀರವಾದಂತಹ ವಿಚಾರಗಳನ್ನ ಧರ್ಮ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನ ತಂದು ಈ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ನಮ್ಗೆ ಇದನ್ನೆಲ್ಲ ಹಂಚಿದ್ದಾರಲ್ಲ, ಕೊಟ್ಟಿದ್ದಾರಲ್ಲ ಅಂತ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗೆ ಪ್ರಾರಂಭದಲ್ಲಿ ಇದು ಯಾರಿಗೂ ಅರ್ಥ ಆಗ್ತಾ ಇರ್ಲಿಲ್ಲ. ಪ್ರಭುಪಾದ ಹೇಳ್ತಾರೆ, ಬ್ಯಾಕ್ ಟು ಗಾಡ್ ಹೆಡ್ ನಲ್ಲಿ ನಮ್ಮ ಭಾರತದ ಋಷಿ ಮುನಿಗಳ ಕೊಡುಗೆ ಬಹಳಷ್ಟಿದೆ. ಆದ್ರೆ ಈ ಜನ ಸಂಪೂರ್ಣವಾಗಿ ಜ್ಞಾನವನ್ನ ಕಡೆಗಣಿಸ್ಬಿಟ್ಟಿದ್ದಾರೆ, ಪಾಶ್ಚಿಮಾತ್ಯಕ್ಕೆ ಮಾರು ಹೋಗಿದ್ದಾರೆ. ಅವರು ಒಂದು ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ ಜನ. ಅವ್ರಿಗೆ ಈ ಎಲ್ಲ ನಮ್ಮ ಋಷಿ ಮುನಿಗಳು ಏನ್ ಕೊಟ್ಟಿದ್ದಾರೆ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನ್ ಕೊಟ್ಟಿದ್ದಾರೆ, ಆ ಜ್ಞಾನವನ್ನ ಕಡೆಗಣಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಭುಪಾದ್ ಹೇಳ್ತಾ ಇದ್ದಾರೆ. ಅವಾಗ ಅವರು ತುಂಬಾ ಗಟ್ಟಿಯಾಗಿ ನಿರ್ಧಾರ ಮಾಡ್ಕೊಳ್ತಾರೆ. ಯಾರು? ಪ್ರಭುಪಾದ್. ಈಗ ಭಾರತದ ಒಂದು ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಒಂದು ಪತ್ರ ಬರೀಬೇಕು. ಏನಂತಂದ್ರೆ, ಸಾವಿನ ನಂತರ ಎಲ್ಲೋಗ್ತೀವಿ ನನಗ್ ಗೊತ್ತು, ಸಮಾಜದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನನ್ನ ಹತ್ರ ಉತ್ತರ ಇದೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಪತ್ರದಲ್ಲಿ ಬರೀತಾರೆ. ಅದನ್ನು ನಾನ್ ನಿಮ್ಗೆ ಹೇಳ್ಬೇಕು ಅನ್ಕೊಳ್ತಾ ಇದ್ದೀನಿ, ನನಗೆ ಒಂದು ಅವಕಾಶ ಕೊಡಿ ಅಂತ ಅವರ ಬ್ಯಾಕ್ ಟು ಗಾಡ್ ಹೆಡ್ ಕೆಲವ ಪತ್ರಿಕೆಗಳನ್ನ, ಒಂದು 12 ಪತ್ರಿಕೆಗಳನ್ನ ಕೂಡ ಅವರು ಪೋಸ್ಟ್ ಮಾಡ್ತಾರೆ. ನಿಮ್ಮೊಂದಿಗೆ ನನಗೆ ಒಂದು ಇಂಟರ್ವ್ಯೂಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಅವರು ಪತ್ರವನ್ನ ಬರೀತಾರೆ. ಹೀಗೆ ಅವ್ರ ಅದ್ರಲ್ಲಿ ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುಪಾದ್ರು ಬರೀತಾರೆ, ನಾನು ಡೆಲ್ಲಿಯಲ್ಲಿದ್ದು ತುಂಬಾ ಅರಣ್ಯ ರೋದನವನ್ನು ಮಾಡ್ಕೊಡ್ತಾ ಇದ್ದೀನಿ ಈ ಒಂದು 8ನೇ ಪ್ರಭಾವತಿ ಅಧ್ಯಾಯ. ಮಾತಾಜಿ ನಾನ್ ಮ್ಯೂಟ್ ಮಾತಾಡ್ತಿಲ್ಲ. ಮಾಡಿ. ಇಲ್ಲ, ನಾ ಮಾತಾಡ್ತಾ ಇಲ್ಲ. ಓಕೆ ಓಕೆ. ಪ್ರಭುಪಾದಿಗೆ ಜಯವಾಗಲು. ಸೊ ಶ್ರೀ ಪ್ರಭುಪಾದರು ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಪತ್ರ ಬರೆಯೋದಾಗ ನಾನು ಹೇಳ್ತಾರೆ, ನಾನು ಅರಣ್ಯ ರೋದನವನ್ನು ಪಡ್ತಾ ಇದ್ದೀನಿ. ನಾವು ಅರ್ಥ ಮಾಡ್ಕೋಬಹುದು, ಅರಣ್ಯದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಿದ್ರೆ ಅವರಿಗೆ ಎಷ್ಟು ಭಯ ಆಗುತ್ತಾರೆ. ನಾಡಿನಲ್ಲಿ ಇದ್ದುಕೊಂಡು ಕೂಡ ಪ್ರಭುಪಾದರಿಗೆ ಯಾವುದೇ ರೀತಿಯಾದ ಸಹಾಯ ಅವರಿಗೆ ಸಿಗ್ತಾ ಇಲ್ಲ. ಅವ್ರು ಕೂಗಿ ಹೇಳಿದ್ರು ಕೂಡ, ಇಷ್ಟು ಕಷ್ಟವನ್ನ ಬೀಳ್ತಾ ಇದ್ರು ಕೂಡ ಅವರು ಕಣ್ಣೆತ್ತಿ ಕೂಡ ಪ್ರಭುಪಾದ ಕಡೆ ನೋಡ್ತಾ ಇಲ್ಲ. ಸೊ ಅವರು ಹೇಳ್ಕೊತಿದ್ದಾರೆ, ಯಾರಿಗೆ? ರಾಷ್ಟ್ರಪತಿಗಳಿಗೆ ಹೇಳ್ಕೊಡ್ತಿದ್ದಾರೆ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಇಲ್ಲಿ ಅಂತ. ಆದ್ರೂ ಕೂಡ ಮಾನ್ಯ ರಾಷ್ಟ್ರಪತಿಗಳು ಅದಕ್ಕೆ ಉತ್ತರವನ್ನ ಕೊಡೋದಿಲ್ಲ. ಸೊ ಉತ್ತರ ಬರೋದಿಲ್ಲ ಅವರಿಗೆ. ನಂತರ ಅವ್ರು ಹೇಳುವಂತದ್ದು ಶ್ರೀಲ ಪ್ರಭುಪಾದರು, ಈ ಒಂದು ದೇಶದಲ್ಲಿ 80% ಜನ ನಾಸ್ತಿಕರೇ ಇದ್ದಾರೆ ಅಂತ ಪ್ರಭುಪಾದರಿಗೆ ಅರ್ಥ ಆಯ್ತು. ಅವರು ಸುತ್ತಾಟ ಮಾಡ್ತಾ ಇದ್ದಲ್ವಾ, ನೋಡಿದ್ರು ಅವ್ರು. ಅವ್ರಿಗೆ ಗೊತ್ತಾಯ್ತು ಈ ನಾಸ್ತಿಕ ಅಂದ್ರೆ ದೇವರನ್ನ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗತ್ತೆ. ಜನರು ಪ್ರಭುಪಾದರಿಗೆ ಹೇಳ್ತಾರಂತೆ, ದೇವ್ರು ಅಂತ ಹೇಳಿ ನೀವು ಭಾರತದ ಆರ್ಥಿಕ ಸ್ಥಿತಿಯನ್ನ ಅವನತಿ ಹೊಂದೋಗೆ ಮಾಡ್ಬಿಟ್ಟಿದ್ದೀರಾ, ಅಂದ್ರೆ ಅದು ಅವನತಿಗೆ ಬರ್ತಾ ಇದೆ ಅಂತ ಜನರು ಪ್ರಭುಪಾದರಿಗೆ ಹೇಳೋದನ್ನ ಕಂಡು ಪ್ರಭುಪಾದ ಹೇಳ್ತಿದ್ರೆ, ನಾಸ್ತಿಕತೆಯಿಂದ ಇವರನ್ನ ಹೇಗಾದ್ರೂ ಮಾಡಿ ಹೊರಗಡೆ ತರಬೇಕು ಅನ್ನುವಂಥದ್ದನ್ನ ಇವರು ಯೋಚನೆ ಮಾಡ್ತಾರೆ. ಆಗ ಅವ್ರಿಗೆ ಅನ್ಸುತ್ತೆ, ಈ ದೈವರಹಿತ ಎಜುಕೇಶನ್ ಈಗೇನ್ ಕೊಡ್ತಿದ್ದಾರೆ ಎಜುಕೇಶನ್, ಅದರಲ್ಲಿ ಭಗವಂತ ಇಲ್ಲ, ಒಂದು ಮೊರಾಲಿಟಿ ಇಲ್ಲ, ಏನು ಧ್ಯೇಯ ಅನ್ನುವಂಥದ್ದಿಲ್ಲ, ಮಾನವನ ಬಗ್ಗೆ ತಿಳ್ಕೊಳ್ಳುವಂತ ಮೌಲ್ಯಗಳಿಲ್ಲ, ಏನೂ ಇಲ್ಲ. ಅಂತಹ ಎಜುಕೇಶನ್ ಅನ್ನ ಕೊಡ್ತಿದ್ದಾರೆ. ಆದ್ರೂ ಸಹ ನಿರುದ್ಯೋಗಗಳು ಇಲ್ಲಿ ನಿಲ್ತಾನೆ, ನಿರುದ್ಯೋಗಗಳು ಹೆಚ್ಚಾಗ್ತಾ ಇದ್ದಾರೆ. ಸರಿ, ನೀವು ದೇವರ ವಿಚಾರವನ್ನ ಬಿಟ್ಟು ಬೇರೆ ಎಲ್ಲ ಎಜುಕೇಶನ್ ಅನ್ನ ಕೊಡ್ತಾ ಇದ್ರೆ ಎಲ್ಲರಿಗೂ ಕೆಲಸ ಸಿಗ್ಬೇಕಲ್ಲ, ಆದ್ರೆ ನಿರುದ್ಯೋಗಗಳು ಯಾಕೆ ಅನ್ನೋಂಥದ್ದನ್ನ ಒತ್ತಿ ಹೇಳ್ತಿದ್ದಾರೆ ಇಲ್ಲಿ ಪ್ರಭುಪಾದ್. ಆಗ ಪ್ರಭುಪಾದ್ರು ಮತ್ತೆ ಹೇಳ್ತಾರೆ, ನಾಸ್ತಿಕ ನಾಗರಿಕತೆ ಅಂದ್ರೆ ನಾಗರಿಕತೆಯಿಂದ ಎಂದಿಗೂ ಶಾಂತಿ ಪಡೆಯೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ದೇವರೇ ಇಲ್ಲ ಅನ್ನುವಂಥ ದೇಶವನ್ನ ಕಟ್ಟಿ ನಾವು ಅದನ್ನ ಸಂತೋಷ ಪಡ್ಲಿಕ್ಕೆ, ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಹಣದ ಕೊರತೆ ಇಲ್ಲ, ಇರುವಂತದ್ದು ನೆಮ್ಮದಿಯ ಕೊರತೆ ಇಲ್ಲಿ. ಯಾಕಂದ್ರೆ ಹಣವೇ ಎಲ್ಲವನ್ನು ಕೊಡೋದಿಲ್ಲ ಅಂತ ಪ್ರಭುಪಾದ್ರು ಅವರು ಬರೀತಾರೆ. ನಂತರ ಒಬ್ರು ಪೋಸ್ಟ್ ಮ್ಯಾನ್ ಹತ್ರ ಪ್ರಭುಪಾದ್ರು ಮಾತಾಡ್ತಾ ಇರ್ಬೇಕಾದ್ರೆ ಪ್ರಭುಪಾದ ಹೇಳ್ತಿದ್ದಾರೆ, ಆರ್ಯ ಸಮಾಜದವರು ಪೋಸ್ಟ್ ಮ್ಯಾನ್ ಅವ್ರು ಹೇಳುವಂಥದ್ದು, ನಾವು ನಮ್ಮ ಕೆಲಸವನ್ನ ನಿರ್ವಹಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಆಯ್ತು. ಮತ್ತೆ ಈ ಬ್ಯಾಕ್ ಟು ಗಾಡ್ ಹೆಡ್ ಅನ್ನೋ ಪತ್ರಿಕೆಗಳು ಈ ರೀತಿಯಾದ ಪ್ರಯತ್ನಗಳು ಯಾಕೆ ಬೇಕು ಅಂದ್ರೆ ಇಂಡೈರೆಕ್ಟ್ ಆಗಿ ಆ ಪತ್ರಿಕೆಯನ್ನ ನಿಲ್ಲಿಸ ವಿರೋಧ ಮಾಡುವಂಥದ್ದು. ಆ ವ್ಯಕ್ತಿ ಹತ್ರ ಮಾತಾಡ್ತಿದ್ದಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದಾರೆ, ದೈವ ಪ್ರಜ್ಞೆ ಇಲ್ಲದಿದ್ದರೆ ನೀತಿವಂತರಾಗಲಾರ, ಭಕ್ತಿ ಇಲ್ಲದೆ ಹೋದ್ರೆ ಅವನಲ್ಲಿ ಯಾವ ಲಕ್ಷಣ, ಒಳ್ಳೆ ಲಕ್ಷಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅಲ್ಲಿ ಪ್ರಭುಪಾದ ಹೇಳುದು, ಸತ್ಯನಿಷ್ಠರಾಗಲಾರರು, ಪ್ರಾಮಾಣಿಕರಾಗಲಾರರು,
ಇದು ನಮ್ಮ ದೃಷ್ಟಿಕೋನ. ಸಮಾಜದಲ್ಲಿ ಎಲ್ಲ ಸದ್ಗುಣಗಳು ಪುನರುತ್ಥಾನಗೊಳಿಸ್ಬೇಕೆಂದ್ರೆ ಮೊದಲು ನಿಮ್ಮ ದೈವ ಪ್ರಜ್ಞೆಯನ್ನು, ಅಂದ್ರೆ ನೀವು ದೈವ ಪ್ರಜ್ಞೆಯನ್ನ ರೂಢಿಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಪ್ರಭುಪಾದರು ಉತ್ತರ ಕೊಡ್ತಾರೆ. ಇನ್ನೊಬ್ರು ಹಾಗೆ ಹೇಳ್ತಾರೆ, ಭಗವಂತನೆಲ್ಲಿದ್ದಾನೆ? ಇವ್ರಿಗೆ ಪ್ರಭುಪಾದ್ರಿಗೆ ಅನ್ಸುತ್ತೆ, ಹೌದು, ನಾನು ಭಗವಂತನೆಲ್ಲಿದ್ದಾನೆ ಅನ್ನುವಂತಹ ವಿಚಾರವನ್ನು ಕೂಡ ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ಬೇಕು ಅನ್ನುವಂತ ಒಂದು ಇದ್ರಲ್ಲಿ ಅವರು ಕೂಡ ಅದ್ರ ಬಗ್ಗೆ ಬರೀತಾರೆ. ಸೊ ಇಲ್ಲಿ ಹೇಳುವಂತ ಭಗವಂತನ ಎಲ್ಲಿದ್ದಾನೆ ಎಂಬ ಪ್ರಶ್ನೆಗೆ, ಕಷ್ಟ ಬಿಡದೆ ನಮ್ಗೆ ಸ್ವತಂತ್ರ ಸಿಗ್ಲಿಲ್ಲ. ಸ್ವತಂತ್ರವನ್ನ ಪಡ್ಕೋಬೇಕಾದ್ರೆ ಎಷ್ಟೋ ಮಹನೀಯರು ಕಷ್ಟಪಟ್ಟರು, ಪ್ರಾಣ ತ್ಯಾಗವನ್ನ ಮಾಡಿದ್ರು. ಅದು ಫೀಲ್ ಮಾಡಿದವ್ರಿಗೆ, ಆ ಕಷ್ಟವನ್ನ ಪಟ್ಟವ್ರಿಗೆ ಗೊತ್ತು. ಹಾಗೆ ಭಗವಂತನನ್ನ ಪಡಿಬೇಕಾದ್ರೂ ಕೂಡ ನಾವು ಕಷ್ಟವನ್ನ ಬೀಳ್ಬೇಕು. ಭಗವಂತ ಎಲ್ಲಿದ್ದಾನೆ, ಭಗವಂತನ ಕರೆದ ತಕ್ಷಣ ಬಂದ್ಬಿಡೋದಕ್ಕೆ ಅವನೇ ನಮ್ಮನೆ ಕೆಲ್ಸದವನ ಅನ್ನೋಂತಲ್ಲಿ ಉತ್ತರವನ್ನ ಕೂಡ ಪ್ರಭುಪಾದ್ರು ಅವ್ರಿಗೆ ಉತ್ತರವನ್ನ ಕೊಡ್ತಾರೆ. ಸೊ ಹಾಗೆ ನಾಸ್ತಿಕರು ಈ ಒಂದು ಭಗವಂತನನ್ನ ಏನ್ ಅನ್ಕೋಬಿಟ್ಟಿದ್ದಾರೆ, ನಮ್ಗೆ ಸ್ಲೇವ್ ಅಂದ್ರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಅನ್ಕೊಂಡ್ಬಿಟ್ಟಿದಾರ ಈ ನಾಸ್ತಿಕರೆಲ್ಲರೂ ಅನ್ನೋಂತ ಪ್ರಶ್ನೆಯನ್ನ ಪ್ರಭುಪಾದ್ರಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ಬೇಸರವಾಗಿ ಮಾತು ಹೇಳ್ತಿದ್ದಾರೆ. ಏನು ಜೀತದಾಳಗಳ ಇವರು, ಭಗವಂತ ಕರೆದ ತಕ್ಷಣ ಬಂದ್ಬಿಡೋದಕ್ಕೆ ನಿಮ್ಗೆ ಎಷ್ಟು ಯೋಗ್ಯತೆ ಇದೆ ಅನ್ನೋದನ್ನ ನಾವು ನೋಡ್ಕೋಬೇಕು ಭಗವಂತ ಅನ್ನೋ ರೀತಿಯಲ್ಲಿ ಪ್ರಭುಪಾದ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ರೋಡಲ್ಲಿ ಬರ್ತಾ ಇರ್ತಾರೆ ಈ ಪಬ್ಲಿಷನ್ ಮಾಡ್ಕೊಂಡು, ವಿತರಣೆಯನ್ನ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸಣ್ಣದೊಂದು ಹಸು ಬಂದು ಪ್ರಭುಪಾದರಿಗೆ ಒಂದು ತಿವಿದು ಅವ್ರ ಪಕ್ಕದಲ್ಲಿ ಬೀಳ್ತಾರೆ. ಸೊ ಏನಾಯ್ತು ಅಂತ ಯೋಚನೆ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿ ತುಂಬಾ ಬಿಸಿಲು, ಎಲೆಯಲ್ಲಿ ತುಂಬಾ ಬಿಸಿಲಾಗಿರತ್ತೆ. ಸೊ ಹಾಗೆ ಕೂಡ ಅವ್ರಿಗೆ ಯಾರು ಸಹಾಯ ಮಾಡಿದ್ ಬರಲ್ಲ, ಎದ್ದು ಅವ್ರ ಕಷ್ಟ ಅವ್ರು ಬಿಟ್ಕೊಂಡು ಹೋಗ್ತಾ ಇದಾರೆ, ಪ್ರಚಾರ ಮಾಡ್ಲೇಬೇಕು ಅಂತ ಹೇಳಿ. ಸೊ ಹೀಗೆ ಬೇಕಾದ್ರೆ ಒಂದು ದಿವಸ ಅವರಿಗೆ ಮತ್ತಷ್ಟು ಅನ್ಸತಿ ಅವ್ರಿಗೆ ಕಾನ್ಶಿಯಸ್ ಹೋಗುತ್ತೆ. ಆಗ ಯಾರು ಕಾರಲ್ಲಿ ಕರ್ಕೊಂಡು ಹೋಗೋರು ಟ್ರೀಟ್ಮೆಂಟ್ ಕೊಟ್ಟಾಗ ಡಾಕ್ಟರ್ ಹೇಳ್ತಾರೆ, ನಿಮ್ಗೆ ರೆಸ್ಟ್ ಬೇಕು, ನೀವು ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದ್ರು ರೆಸ್ಟ್ ಮಾಡುವಂತಹ ಸ್ಥಿತಿಯಲ್ಲಿ ಅವ್ರಿಗೆ ಇರಲ್ಲ. ಮತ್ತೆ ಜೂನ್ 20ರಿಂದ ಪ್ರಭುಪಾದ್ರು ಕಂಟಿನ್ಯೂ ಆಗಿ ಆ ವರ್ಷದ 8ನೇ ಅರ್ಧ ಮಾಸಿಕ ಸಂಚಿಕೆಯನ್ನ ಮತ್ತೆ ತಗೋಬರ್ತಾರೆ. ಅದ್ರಲ್ಲಿ ಸಂಸಾರ ಜೀವನದ ಬಗ್ಗೆ ಕೂಡ ಅವರು ಹೇಳ್ತಾರೆ. ಸೊ ಈಗೆಲ್ಲ ಸಂಸಾರದಲ್ಲಿದ್ದು ಸಂಸಾರವನ್ನ ಬಿಟ್ಟು ಹೋಗಿ ನಾನು ಸನ್ಯಾಸಿಯಾಗಿ ಬಿಟ್ಟಿದ್ದೀನಿ ಅಂತ ಹೇಳಿ ಸಾಕಷ್ಟು ಡಿಸ್ಕಷನ್ ಮಾಡ್ಬೇಕಾದ್ರೆ ಡಿಟ್ಯಾಚ್ಮೆಂಟ್ ಇದೆ. ಅಟ್ಯಾಚ್ಮೆಂಟ್ ಒಳಗಡೆ ಇನ್ನೂ ಎಷ್ಟೋ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರಗಳೆಲ್ಲವೂ ತುಂಬಿಕೊಂಡಿದೆ, ಯಾವುದನ್ನು ಬಿಟ್ಟಿಲ್ಲ. ಆದ್ರೂ ಹೊರಗಿನ ಒಂದು ಡೋಂಗ್ ಭಾವಗಳು ಈಗ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಆ ರೀತಿಯಲ್ಲಿ ಅಂದ್ರೆ ಒಳಗಡೆ ಎಲ್ಲವೂ ಇದೆ. ವೇಷಭೂಷಣಗಳನ್ನ ಮಾಡಿಸ್ಕೊಂಡು ಸಂಸಾರವನ್ನ ಬಿಟ್ಟು ಎಷ್ಟೋ ಜನ ಹೊರಗಡೆ ಹೋಗಿ ಅಲ್ಲೊಂದು ಸಂಸಾರವನ್ನ ಮಾಡ್ಕೊಂಡು ಬದುಕ್ತಾರೆ. ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತ ಸಾಮಾನ್ಯ. ಸೊ ಅಂತದ್ರ ಬಗ್ಗೆ ಅದ್ರ ನೋಡಿ ಅಲ್ಲಿ ಕೂಡ ಅದನ್ನ ಖಂಡಿಸುವ ಹಾಗೆ ಲೇಖನಗಳನ್ನ ಕೂಡ ಅವರು ಬರೀತಾರೆ. ಇನ್ನು ಭೌತಿಕ ವಿಚಾರಗಳು, ತಾತ್ಕಾಲಿಕವಾದ ಯೋಚನೆಗಳನ್ನು ಬಿಟ್ಟು ಭಗವಂತನ ಪಾದಾರಂಭಗಳಲ್ಲಿ ಆಶ್ರಯ ಪಡಿಬೇಕು. ಇದ್ಯಾವುದೂ ಅಲ್ಲ. ನಾವು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಹುಡ್ಕೋಬೇಕು. ನಾವು ಟೆಂಪ್ರರಿ ಸೊಲ್ಯೂಷನ್ ಅನ್ನ ಹುಡುಕ್ತಾ ಅದ್ರಲ್ಲೇ ನಾವು ಕಾಲ ಕಳೀತಾ ಇದ್ದೀವಿ. ಪ್ರಭುಪಾದ ಹೇಳ್ತಿದ್ದಾರೆ, ಅಲ್ಲ, ಶಾಶ್ವತವಾದಂತಹ ಒಂದು ಸೊಲ್ಯೂಷನ್ ಅನ್ನ ಹುಡುಕ್ಬೇಕು. ಅದು ಏನು ಅಂತಂದ್ರೆ ಭಗವಂತನ ಪಾದಗಳಲ್ಲಿ ಆಶ್ರಯ ಪಡಿಬೇಕು ನಾವು. ಇದು ಬಿಟ್ರೆ ಇನ್ನೆಲ್ಲವೂ ಕೂಡ ತಾತ್ಕಾಲಿಕವಾದದ್ದೇ ಅಂತ ಇಲ್ಲಿ ಹೇಳ್ತಾರೆ. ಈ ಯೋಚನೆಗಳನ್ನ ಬಿಟ್ಟು ಭಗವಂತನ ಆಶ್ರಯವನ್ನ ಪಡಿಬೇಕು, ಅವನ ಸೇವೆಯನ್ನ ಮಾಡ್ಬೇಕು ಅನ್ನುವಂಥದ್ದು. ಅಂದ್ರೆ ಪ್ರಭುಪಾದ ಆಗಾಗ್ಲೇ ಅವರ ಸಂಸಾರವನ್ನ ಬಿಟ್ಟು 2 ವರ್ಷ ಆಗಿರತ್ತೆ. ಅವ್ರಿಗೆ ತುಂಬಾ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನು ಸಂಸಾರ ನಿರ್ವಹಣೆ ಎಂಬುದು ಸಾಮ್ರಾಜ್ಯ ನಿರ್ವಹಣೆಗಿಂತ ಕಷ್ಟಕರ ಎಂದು ಅಭಯರು ಒಪ್ಕೊಂಡಿದ್ದು. ಸೊ ಈಜಾದ್ರೂ ಈಜ್ಬೋದು, ಸಂಸಾರದಲ್ಲಿ ಈಜ್ಲಿಕ್ಕೆ ಕಷ್ಟ ಅಂತ ಸಾಮಾನ್ಯ ನಡೆಯಲ್ಲಿ ನಾವು ಹೇಳೋಗೆ ಪ್ರಭುಪಾದ ಕೂಡ ಇದು ಹೇಳ್ತಿದ್ದಾರೆ. ಒಂದು ಸಾಮ್ರಾಜ್ಯವನ್ನೇ ನಿರ್ವಹಣೆ ಮಾಡಬಹುದು, ಆದ್ರೆ ಈ ಒಂದು ಸಂಸಾರವನ್ನ ನಡೆಸೋದು ಬಹಳ ಕಷ್ಟ ಅನ್ನುವಂಥದ್ದು ಹೇಳ್ತೀವಿ. ಅಂದ್ರೆ ನಾವು ಎಲ್ಲವನ್ನು ಕೂಡ ನಾವು ಭಗವದ್ಗೀತೆಯಲ್ಲಿ ಕಲಿತ ಹಾಗೆ ತಾವರೆಲೆ ಮೇಲೆ ನೀರ್ ಹೇಗಿರುತ್ತೆ. ಎಸ್, ಭಗವಂತ ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ಯಾ. ನಾನು ಒಂದು ಮಗಳಾಗಿದ್ದೀನಿ, ಒಂದು ಮಗನಾಗಿದ್ದೀನಿ, ಒಂದು ಗಂಡನಾಗಿದ್ದೀನಿ, ಒಂದು ಹೆಂಡತಿ ಆಗಿದ್ದೀನಿ. ಸೊ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸುವಾಗ ನಮ್ಗೆ ಶಕ್ತಿ ಕೊಡು ಅಂತ ಹೇಳಿ ಭಗವಂತನನ್ನ ಸೆಂಟರ್ ಅಲ್ಲಿ ಇಟ್ಕೊಂಡು ನಮ್ಗೆಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಹೊರತು ನಾನು ಬರೀ ಇವ್ರಿಗೋಸ್ಕರನೇ ಕೆಲಸ ಮಾಡ್ತೀನಿ, ನಾನು ಡೆಡಿಕೇಟೆಡ್ ಆಗಿರ್ತೀನಿ, ಯಾರನ್ನು ಸಂತೋಷ ಪಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಭುಪಾದ ಹೇಳಿದ್ದಾರೆ. ಸೊ ನಾವು ತೃಪ್ತಿಪಡಿಸ್ಬೇಕಾಗಿರೋದು ನಮ್ಮ ಉದ್ದೇಶ ಭಗವಂತನದ್ದು. ಹಾಗಂತ ಎಲ್ಲವನ್ನೂ ಬಿಟ್ಟು ಹೋಗಿ ಅಂತ ಪ್ರಭುಪಾದ ಎಲ್ಲೂ ಹೇಳಿಲ್ಲ. ನೀವಲ್ಲಿದ್ದು ನಿನ್ನ ಕೆಲಸವನ್ನ ಸರಿಯಾಗಿ ನಿರ್ವಹಿಸ್ಬೇಕು ಅಂತಾನೆ ಭಗವಂತ ಇಲ್ಲಿ ಹೇಳಿರುವಂತದ್ದು. ಸೊ ಕಾಡಿನಲ್ಲಿ ವಾಸಿಸುವ ಒಂದು ಕಪಿಗೆ ಕೂಡ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಕಪಿಗಳ ಒಂದು ಪರಿತ್ಯಾಗವನ್ನ ಡೋಂಗಿಗಳ ಪರಿತ್ಯಾಗ, ಅಂದ್ರೆ ಸಂಸಾರವನ್ನು ಬಿಟ್ಟು ಹೊರಗಡೆ ಹೋಗೋರ್ಗೆ ಕಪಿಗಳ ಒಂದು ಪರಿತ್ಯಾಗ ಡೋಂಗಿಗಳಂತ ಈ ರೀತಿಯಲ್ಲಿ ಅವರು ಕೂಡ ಹೇಳ್ತಾರೆ. ಇನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸೇವೆಯನ್ನು ಒಪ್ಪಿಕೊಳ್ಳುವುದೇ ನಿಜವಾದ ಪರಿಹಾರ. ಇನ್ನ ಇದಕ್ಕೆ ಬೇರೆ ಪರಿಹಾರ ಇಲ್ಲ.
ನಾವು ಏನನ್ನಾದ್ರೂ ಒಪ್ಕೊಳ್ಳೋದಾದ್ರೆ ನಾವು ದಾಸರಾಗೇಬೇಕು ಹೊರತು ನಾನು ಇಂಡಿವಿಜುವಲ್ ಆಗಿ ನಾನೇನೋ ಸಾಧಿಸ್ಬಿಡ್ತೀನಿ, ಅದು ಟೆಂಪರರಿ, ಶಾಶ್ವತವಲ್ಲ ಅನ್ನುವಂಥದ್ದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಿದ್ದಾರೆ. ಇನ್ನ ಭಕ್ತಿ ಸಿದ್ಧಾಂತ ಠಾಕೂರರು ಅವ್ರು ಹೇಳ್ತಾರೆ, ಅವರು ಪ್ರಭುಪಾದರು ಹೇಳಿದಾಗ ಅದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ ಭಕ್ತಿ ಸಿದ್ಧಾಂತ ಠಾಕೂರರ ನನ್ನ ಧ್ಯೇಯ ಗುರಿ ಏನಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕೃಷ್ಣ ಕಾನ್ಶಿಯಸ್ ಸಂಪೂರ್ಣವಾಗಿ ನಾನು ಬದಲು ಮಾಡುವಂಥದ್ದು, ಶುದ್ಧ ಭಕ್ತನಾಗುವಂತ ಮಾಡ್ಬೇಕು ಅನ್ನುವಂಥದ್ದು ನನ್ನ ಧ್ಯೇಯ ಆಗಿದೆ. ಯಾರು ಹೇಳುವಂಥದ್ದು? ಇದು ಪ್ರಭುಪಾದ್ರ ಗುರುಗಳು ಹೇಳುವಂಥದ್ದು. ಈಗ ಪ್ರಭುಪಾದರು ಅನ್ಕೋತಿದ್ದಾರೆ, ಸ್ವತಃ ಫೀಲ್ ಆಗ್ತಿದ್ದಾರೆ. ಸೊ ಎಷ್ಟು ಕಷ್ಟ ಇದು, ಒಬ್ಬ ಸಾಮಾನ್ಯ ಮನುಷ್ಯನನ್ನ ಒಬ್ಬ ಭಕ್ತನನ್ನಾಗಿ, ಶುದ್ಧ ಭಕ್ತನನ್ನಾಗಿ ಪರಿವರ್ತಿಸುವುದು ಎಷ್ಟು ಕಷ್ಟ ಇದೆ. ನಾನು ಈ ಜಗತ್ತಿನಲ್ಲಿ ಒಬ್ಬ ಸಣ್ಣ ವ್ಯಕ್ತಿ ಅಷ್ಟೇ, ಈ ಪ್ರಪಂಚ ತುಂಬಾ ದೊಡ್ಡದಾಗಿದೆ, ಇದರಲ್ಲಿ ನನ್ನ ಪ್ರಯತ್ನ ಎಷ್ಟು ಮಟ್ಟದ್ದು ಅನ್ನುವಂಥ ರೀತಿಯಲ್ಲಿ ಪ್ರಭುಪಾದಲ್ಲಿ ಸ್ವತಃ ಅವ್ರಿಗೆ ಅವರ ಪ್ರಶ್ನೆಯನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಿದ್ದಾರೆ. ತುಂಬಾ ಕಷ್ಟ ಪಡ್ತಾ ಇದಾರೆ. ಅವ್ರು ಹೇಳ್ಕೊಳ್ಳುವಂಥದ್ದು ಪ್ರಪಂಚ ತುಂಬಾ ದೊಡ್ಡದಾಗಿದೆ, ನಾನ್ ಮಾಡ್ತಾ ಇರೋದು ಚಿಕ್ಕ ಒಂದು ಕೆಲಸ ಅನ್ನುವಂಥ ರೀತಿಯಲ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಕೊನೆಗೆ ಪ್ರಭುಪಾದರ ಈ ಅರಣ್ಯ ರೋದನೆಯನ್ನ ಪಡ್ಕೊಂಡು ಹೇಗೆ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ ಈ 8ನೇ ಅಧ್ಯಾಯದಲ್ಲಿ. ಸೊ ನಾವೆಲ್ಲ ಕೂಡ ಅಷ್ಟು ನಮ್ಮ ಕೈಲಾದ ಮಟ್ಟಿಗೆ ಕೃಷ್ಣ ಕಾನ್ಶಿಯಸ್ ನ ಸ್ಪ್ರೆಡ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ನಾವು ಬಿಡಲೇಬಾರದು. ಇಲ್ಲಿ ಏಜ್ ಕೆಲಸ ಕೌಂಟ್ ಬರಲ್ಲ. ಯಾಕಂದ್ರೆ ಇವತ್ತು ಮೊಬೈಲ್ ಜಗತ್ತು, ಎಲ್ಲರೂ ಮೊಬೈಲ್ ಅಲ್ಲಿ ಮಾತಾಡ್ತೀವಿ, ಎಲ್ಲೋ ಹೊರಗಡೆ ಹೋಗ್ತೀವಿ, ಎಲ್ಲೋ ಯಾವ್ದೋ ಒಂದು ರೀತಿಯಲ್ಲಿ ನಮ್ಮಲ್ಲಿ ಉತ್ಸಾಹ ಇರ್ಬೇಕು ಅಷ್ಟೇ. ಉತ್ಸಾಹ ಹೊಂದಿದ್ರೆ ಇಂಥವ್ರನ್ನು ಕೂಡ ಬದಲು ಮಾಡ್ತೀವಿ. ನಾವು ಮಾಡೋ ಅಗತ್ಯನೇ ಇಲ್ಲ. ನಾವು ಟೆಂಪ್ರರಿ ಆಗಲ್ಲ, ನಾವು ಎಂತ ಒಂದು ಪಾರಂಪರೆಯಲ್ಲಿದೆ, ಗೌಡಿಯ ಪಾರಂಪರೆ. ನಮ್ಮ ಪಾರಂಪರೆ ಬಗ್ಗೆ ನಮ್ಗೆ ಹೆಚ್ಚು ಗೌರವ ಇರಬೇಕು, ಉತ್ಸಾಹ ಇರಬೇಕು. ಎಸ್, ನಾನ್ ಬಂದಿದೆ, ನಾನು ಒಪ್ಕೊಂಡಿದ್ದೀನಿ. ಈ ಒಂದು ಪಾರಂಪರೆಯಲ್ಲಿರುವಂತ ನಾನು ನಾನು ಪ್ರೌಡ್ ಫೀಲ್ ಆಗ್ತದೆ. ನಾನು ಯಾರಿಗಾದ್ರೂ ಈ ಒಂದು ಪಾರಂಪರೆಯನ್ನ ಪರಿಚಯಿಸ್ಬೇಕಾದ್ರೆ ನಾನು ತುಂಬಾ ಅದಕ್ಕೆ ನಾನು ಪ್ರೌಡ್ ಫೀಲ್ ಆಗ್ಬೇಕು. ಅಂದ್ರೆ ನನಗ್ ಫಸ್ಟ್ ಪ್ರೌಡ್ನೆಸ್ ಇರ್ಬೇಕು, ಆಗ ಅದು ಉತ್ಸಾಹ ತಾನಾಗಿ ಬರುತ್ತೆ. ಸೊ ಹಾಗೆ ನಾವ್ ಎಲ್ಲೋ ಒಂದು ರೀತಿಯಲ್ಲಿ ಕೃಷ್ಣ ಕಾನ್ಶಿಯಸ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತಾನೆ ಇರ್ಬೇಕು. ಸೊ ಒಂದು ಸಣ್ಣದಾಗಿ ನಿಮ್ಮ ಹತ್ರ ನಾನು ಇವತ್ತು ಅನುಭವನ ಹಂಚ್ಕೊಳ್ಳೋದನ್ನ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ನಾವ್ ಒಂದ್ಸತಿ ಉಡುಪಿಗೆ ಹೋಗಿರ್ಬೇಕಾದ್ರೆ ನಾನು ತಿಲಕ ಹಚ್ಕೊಂಡು ಚಾಂಟಿಂಗ್ ನ ಮಾಡ್ತಾ ನಿಂತಿದ್ದೆ. ದೊಡ್ಡ ಕ್ಯೂ. ಸೊ ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಕೃಷ್ಣನನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದು 5-6 ಜನ ಹೆಣ್ಮಕ್ಳು ಡಿಗ್ರಿ ಹೋದ. ಅಕ್ಕ, ಈ ತಿಲಕನ ನಾವು ತುಂಬಾ ಇಷ್ಟ, ಎಲ್ಲಿ ಸಿಗತ್ತೆ ಅಂತ ಕೇಳಿ, ನಿಮ್ಗೆ ಇದಿಷ್ಟನಾ ಅಂತ ಕೇಳಿದೆ. ನಾನು ಏನೂ ಮಾಡ್ಲಿಲ್ಲ, ನನ್ ಪಾಡಿಗೆ ನನ್ ಕ್ಯೂ ಅಲ್ಲಿ ನಿಂತ್ಕೊಂಡು ಸುರಿತಾ ಇತ್ತು ಮಳೆ, ನಿಂತ್ಕೊಂಡು ಚಾಂಟಿಂಗ್ ಮಾಡ್ತಾ ಇತ್ತು. ಸೊ ನಿಮ್ಗೆ ಇಷ್ಟನ ತಿಲಕ ಅಂತ. ಸೊ ನನ್ನ ಹತ್ರ ಪ್ರೆಸ್ ಇತ್ತಷ್ಟೇ, ತಿಲಕವನ್ನ ರೂಮಲ್ಲಿ ಇಟ್ಕೊಂಡು. ಆ ರೂಮ್ ಅಂದಿದ ತಕ್ಷಣ ಆ ಲೈನ್ ಅಲ್ಲಿ ಹಾಗೆ ಹೋಗ್ತಾ ಅಂಗಡಿಯಲ್ಲಿ ತಿಲಕವನ್ನ ಇಟ್ಟಿದ್ರು. ಹಾಗೆ ಆ ಲೈನಲ್ಲಿ ಇಟ್ಕೊಂಡು ಹಾಗೆ ತಿಲಕವನ್ನ ತಗೊಂಡು ಮಳೆ ನೀರನ್ನ ಹಿಡ್ಕೊಂಡ್ಬಿಟ್ಟು ಆ ತಿಲಕನ ಅಲ್ಲಿ ಕಲ್ಸಿ ಎಲ್ಲರಿಗೂ ಹೇಳ್ತಾ ಬಂದೆ. ಅವ್ರ ಫ್ಯಾಮಿಲಿ ಅವ್ರ ಅಲ್ಲದೆ ಒಂದ್ 20-30 ಜನ, ಅಷ್ಟು ಜನ ಕೂಡ ಮಾತಾಜಿ ನಮ್ಗೆ ಇಡ್ತೀರಾ, ನನಗೆ ಎಷ್ಟು ಖುಷಿ ಆಗ್ತದೆ. ಪ್ರಭುಪಾದ ಇದೆಲ್ಲವೂ ನೀನ್ ಮಾಡಿಸ್ತೀರಾ ಅಂತದ್ದು, ನಿಮ್ಮಿಂದ ಪ್ರಭುಪಾದ ಇದಾಗ್ತಿರೋಂತ. ನಮ್ಗೆ ತಿಲಕ ಅಂದ್ರೆ ಏನ್ ಗೊತ್ತಿಲ್ಲ, ಹರೇ ಕೃಷ್ಣ ಅಂದ್ರೆ ಏನ್ ಗೊತ್ತಿಲ್ಲ. ಇವತ್ತು ನೀವು ಕೊಟ್ಟ ದಾರಿಯಲ್ಲಿ ನಾವು ಹೋಗ್ತಾ ಇದ್ರೆ ಅದು ಎಷ್ಟು ಚೆನ್ನಾಗಿ ಅದು ಬೇರೆಯವರಿಗೆ ಅದು ಎಫೆಕ್ಟ್ ಆಗ್ತಾ ಇದೆ, ಬಂದು ಕೇಳ್ತಿದಾರೆ ಅಂತಂದ್ರೆ ಉತ್ಸಾಹ ಇರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಅದನ್ನ ಕಾನ್ಫಿಡೆಂಟ್ ಆಗಿ ಎಸ್ ನಾನು ತಗೊಂಡಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ ನನ್ನ ಪಾರಂಪರೆಯನ್ನ ಅಂತ ಅನ್ಕೊಂಡಾಗ ಖಂಡಿತವಾಗ್ಲೂ ಪ್ರಭುಪಾದ ಮುಂದೆ ಹೋಗೋದಕ್ಕೆ ಖಂಡಿತ ದಾರಿ ಕೊಡ್ತಾರೆ ಅಂತ ಅವ್ರು ನನ್ಗೆ ಅನ್ನಿಸ್ತು. ಮನೇಲಿ ಎಲ್ಲ ಹೇಳ್ತಿದ್ರು, ಹೋಗಿ ಎಲ್ಲರಿಗೆಲ್ಲ ಹಚ್ಬಿಡು ಅಂತ. ನಾನು ಹಚ್ತೀನಿ, ನನಗೇನ್ ಸಂಕೋಚ ಇಲ್ಲ, ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಅಂತ. ಅಂದ್ರೆ ಅದು ಪ್ರಭುಪಾದ ನನಗೆ ಕೊಟ್ಟಂತ ಅವಕಾಶ ಅಂತ ಅನ್ಕೊಳ್ತೀನಿ. ಅಲ್ಲಷ್ಟು ಜನಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿಸಿ, ಮತ್ತೆ ಅವರೆಷ್ಟು ಜನ ತುಂಬಾ ಖುಷಿ ಆ ಲೈನ್ ಕಂಪ್ಲೀಟ್ ಭಗವಂತನ ದರ್ಶನ ಹೋಗೋ ತನಕ ಹರೇ ಕೃಷ್ಣ ಹೇಳಿದ್ರು. ಇದು ನಂಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಸೊ ನನ್ಗವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನು ಅಂತಂದ್ರೆ, ನಾವು ಕಾನ್ಫಿಡೆಂಟ್ ಆಗಿ ನಾನ್ ಖಂಡಿತವಾಗ್ಲೂ 100% ನಾನು ಅದನ್ನ ಸ್ವೀಕಾರ ಮಾಡಿದೀನಿ ಅಂತಂದ್ರೆ ನಾವ್ ಇನ್ನೊಬ್ರಿಗೆ ಕೊಡಕ್ಕಾಗತ್ತೆ. ನಾವ್ ಇಷ್ಟಪಟ್ಟಿದ್ದೀನಿ, ಬೇರೆಯವ್ರು ಇಷ್ಟಪಡ್ತಾರೆ. ಸೊ ಪ್ರಭುಪಾದ ಎಷ್ಟು ಕಷ್ಟಪಟ್ಟು ಅದರಲ್ಲಿ ನಾವು ಸಣ್ಣದಾಗಿ ಒಂದಿಷ್ಟು ಪ್ರಯತ್ನ ಪಟ್ಟರೆ ಖಂಡಿತ ಪ್ರಭುಪಾದ ನಮ್ಗೆ ದೊಡ್ಡ ಮಹತ್ತರವಾದಂತಹ ಅವಕಾಶಗಳನ್ನ ಖಂಡಿತ ಕೊಡ್ತಾರೆ ಅನ್ನೋದು ನಂಗೆ ಅರ್ಥ. ಸೊ ಈ ಒಂದು ಅಧ್ಯಾಯವನ್ನ ನನಗೆ ಕೊಟ್ಟಿದ್ದಕ್ಕೆ ಶ್ರೀಲ ಪ್ರಭುಪಾದಿಗೆ ನಾನು ತುಂಬಾ ಭಾರಿ, ನನ್ನ ಗುರುಗಳಿಗೆ ನಾನು ಭಾರಿಯಾಗಿರ್ತೀನಿ. ಸೊ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದುವರಿಸಬಹುದು ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೃಂದಾವನ ವಾಸಿ. ನಾನು ವೃಂದಾವನದಲ್ಲಿ ಒಬ್ಬನೇ ಬರೆಯುತ್ತಾ ಕುಳಿತಿದ್ದೆ.
ನನ್ನ ದೈವ ಸೋದರರು ಬಲವಂತ ಮಾಡುತ್ತಿದ್ದರು. ಭಕ್ತಿ ವೇದಾಂತ ಪ್ರಭುಗಳೇ, ನೀವು ಇದನ್ನು ಮಾಡಲೇಬೇಕು. ಸನ್ಯಾಸ ಜೀವನಕ್ಕೆ ಶರಣು ಹೋಗದೆ ಬೋಧಕರಾಗುವುದು ಯಾರಿಗೂ ಸಾಧ್ಯವಿಲ್ಲ. ಹೀಗೆಂದು ಅವರು ಒತ್ತಾಯಿಸುತ್ತಿದ್ದರು. ಅವರೆಲ್ಲ ಒತ್ತಾಯಿಸುತ್ತಿದ್ದುದು ವಾಸ್ತವವಾಗಿ ನನ್ನ ಗುರು ಮಹಾರಾಜರೇ ಒತ್ತಾಯಿಸುತ್ತಿದ್ದರು. ನಾನು ಬೋಧಕನಾಗಬೇಕೆಂದು ಅವರು ಬಯಸಿದ್ದರು. ಆದ್ದರಿಂದ ಅವರು ಈ ದೈವ ಸೋದರರ ಮೂಲಕ ನೀನು ಒಪ್ಪಿಕೋ ಎಂದು ನನ್ನನ್ನು ಒತ್ತಾಯಿಸಿದರು. ಆದುದರಿಂದ ವಲ್ಲದ ಮನಸ್ಸಿನಿಂದ ನಾನು ಒಪ್ಪಿಕೊಂಡೆ. ಶ್ರೀಲ ಪ್ರಭುಪಾದರು. ಎಂಜಿನ್ನಿನ ಹಿಂದೆ ಪ್ರಯಾಣಿಕರ ಡಬ್ಬಿಗಳು ಬಹುತೇಕ ನಿಶಬ್ದವಾಗಿಯೇ ಸ್ಕ್ರೋಲ್ ಮಾಡಿ ಮುಂದೆ ಚಲಿಸುತ್ತಿದ್ದವು. ಹಳಿಗಳ ಮೇಲೆ ಸಣ್ಣ ಅಲೆ ಲಯದಲ್ಲಿ ಮಿಡಿಯುತ್ತಾ ರೈಲು ಸ್ಟೇಷನ್ನಿಂದಾಚೆ, ಗೂಡ್ಸ್ ಅಂಗಳದಿಂದಾಚೆ, ಮಂದಗತಿಯಲ್ಲಿ ಸಾಗುವ ನೆರೆಯ ವಟಾರಗಳಿಂದಾಚೆ, ದೆಹಲಿಯ ಕೋಟೆಯಿಂದಾಚೆ ಮೇಲೆ ಹಾರಾಡುತ್ತಿರುವ ನೂರಾರು ಹದ್ದು ಕಾಗೆಗಳುಳ್ಳ ನಿಜಾಮುದ್ದೀನ್ ನಿಲ್ದಾಣದ ಕಸದ ರಾಶಿಯಿಂದಾಚೆ, ಅಮೃತಶಿಲೆಯ ಗೋಪುರವಿರುವ ಮರಳುಗಲ್ಲಿನ ಮಸೀದಿಯಿಂದಾಚೆ ಸಾಗಿತು. ಅಭಯ 3ನೇ ದರ್ಜೆಯ ಡಬ್ಬಿಯಲ್ಲಿ ಕುಳಿತಿದ್ದ. ಸೀಟಿನ ಕೆಳಗೆ ಅವನ ಸಾಮಗ್ರಿ ಇತ್ತು. ಹಳಿಗಳ ಬದಿಯಲ್ಲಿ ಊಟದ ಡಬ್ಬಿಗಳನ್ನು ಹಿಡಿದ ಕಾರ್ಖಾನೆಯ ಕೆಲಸಗಾರರನ್ನು, ಮಣ್ಣು ಮತ್ತು ಹುಲ್ಲಿನ ಗುಡಿಸಲುಗಳಿಂದ ಸುತ್ತುವರಿಯಲ್ಪಟ್ಟ ಕಾರ್ಖಾನೆಗಳನ್ನು ಅಭಯ ನೋಡುತ್ತಿದ್ದ. ಬೆಳಗಿನ ಗಾಳಿಯಲ್ಲಿ ಒಲೆಗಳಿಂದ ಬೆರಣಿಯ ಹೊಗೆ ಕಾರುತ್ತಿದ್ದ ಜೋಪುಡಿಗಳನ್ನು, ತಾಡ್ಪಾಲಿನ ಶಿಬಿರಗಳನ್ನು ದಾಟಿದ. ಇಂದ್ರಪ್ರಸ್ಥದ ವಿದ್ಯುದಾಗಾರದ ಉದ್ದನೆಯ ಗೋಪುರಗಳು ಬೇರೆ ಬಗೆಯ ಹೊಗೆಯನ್ನು ಕಾರುತ್ತಿದ್ದವು. ಎಂಜಿನ್ನಿನಿಂದ ಕಪ್ಪು ಮಸಿಯ ಹೊಗೆ ಚಿಮ್ಮುತ್ತಿತ್ತು. ಹಳಿಗಳ ಬದಿಯಲ್ಲಿ ಕೆಂಪು ಮತ್ತು ನೇರಳೆ ಬಣ್ಣದ ಕಾಡು ಹೂಗಳಿಂದ ತುಂಬಿದ ಮುಳ್ಳು ಪೊದೆಗಳನ್ನು ನೋಡಿದ. ಅದರಿಂದಾಚೆಗೆ ಹಣಿಲ್ಲದ ಕಿಕ್ಕರ ವೃಕ್ಷಗಳ ಅಂಚುಗಳಿಂದ ಶೋಭಿಸುವ ಮಥುರೆಯ ರಸ್ತೆಯನ್ನು ನೋಡಿದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಗೀತಾ ಎಂ ಮಾತಾಜಿ. ನಾನು ನಿನ್ನೇನು ಓದಕ್ಕಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಅದು ಆಗ್ರಾಕ್ಕೆ ಹೊರಟ ಬೆಳಗಿನ ರೈಲು. ಪ್ರಯಾಣಿಕರು ಹೆಚ್ಚಾಗಿರಲಿಲ್ಲ. ಅಭಯ ಮಧುರಾ ನಗರದವರೆಗೆ ಹೋಗಿ ಅಲ್ಲಿಂದ ವೃಂದಾವನಕ್ಕೆ ಒಂದು ಟಾಂಗ ಹಿಡಿಯಬೇಕಾಗಿತ್ತು. ಅಭಯ ಸಾಕಷ್ಟು ರೈಲು ಪ್ರಯಾಣ ಮಾಡಿದ್ದ. ಅದರಲ್ಲೂ 1920, 30, 40ರ ದಶಕಗಳಲ್ಲಿ ವ್ಯವಹಾರದ ನಿಮಿತ್ತ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ರೈಲು ಪ್ರಯಾಣ ಮಾಡಿದ್ದ. ವೃಂದಾವನಕ್ಕೆ ಅಭಯ ಹಲವಾರು ಬಾರಿ ಹೋಗಿದ್ದ. ಚಿಕ್ಕಂದಿನಲ್ಲಿ ರೈಲಿನ ವೇಳಾಪಟ್ಟಿಗಳನ್ನು ನೋಡುತ್ತಿದ್ದಾಗ ಅಭಯ ನೋಡಬೇಕೆಂದುಕೊಂಡಿದ್ದ ಮೊದಲ ಊರೇ ವೃಂದಾವನವಾಗಿತ್ತು. ಆಗ್ರಾಕ್ಕೆ ವ್ಯವಹಾರಕ್ಕಾಗಿ ಬಂದಿದ್ದ ಸಂದರ್ಭದಲ್ಲಿ 1925ರಲ್ಲಿ ವೃಂದಾವನಕ್ಕೆ ಕೊಟ್ಟ ಮೊದಲ ಭೇಟಿಯು ಒಂದು ಅಲ್ಪಕಾಲದ ಯಾತ್ರೆ ಆಗಿತ್ತು. ಮುಂದೆ 1932ರಲ್ಲಿ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಪರಿಕ್ರಮ ಮಾಡುತ್ತಾ ವೃಂದಾವನಕ್ಕೆ ಬಂದಿದ್ದರು. ಅದು ಅಭಯನ ಅವಿಸ್ಮರಣೀಯ ಅಭಯನ ಅವಿಸ್ಮರಣೀಯ ಭೇಟಿಯಾಗಿತ್ತು. ಅಭಯ ಕೋಸಿಯಲ್ಲಿ ಅವರ ಉಪನ್ಯಾಸ ಕೇಳಿದ್ದ. ಆಗ ಶಿಲಾ ಭಕ್ತಿ ಸಿದ್ಧಾಂತರು ಅಭಯ ಕೇಳಲು ತುಂಬಾ ಇಷ್ಟಪಡುತ್ತಾನೆ ಎಂದು ಅವನ ಬಗೆಗೆ ಹೇಳಿದ್ದರು. ಮುಂದೆ 3 ವರ್ಷಗಳ ನಂತರ ರಾಧಾಕುಂಡದಲ್ಲಿ ಅಭಯ ಮತ್ತೆ ಗುರು ಮಹಾರಾಜರ ಬಳಿ ಇದ್ದ. ಆದರೆ ಇವತ್ತಿನ ಹಾಗೆ ಅಭಯ ಅಲ್ಲಿ ವಾಸ ಮಾಡಲು ಹಿಂದೆಂದೂ ಹೋಗಿರಲಿಲ್ಲ. ಸರಳವಾದ ಬಿಳಿಯ ಧೋತಿಯ ವೇಷದಲ್ಲಿ ಜಪದ ಚೀಲದೊಳಗೆ ಕೈಯಿಟ್ಟು ಜಪಮಣಿಗಳನ್ನು ತಿರುಗಿಸುತ್ತಾ ಪವಿತ್ರ ನಾಮ ಜಪ ಮಾಡುತ್ತಾ ಅಭಯ ಕಿಟಕಿಯಿಂದ ಆಚೆ ನೋಡುತ್ತಿದ್ದ. ಒತ್ತೊತ್ತಾಗಿ ಬೆಳೆದ ಫರೀದಾಬಾದಿನ ಮೆಳೆಗಳನ್ನು ದಾಟಿ ರೈಲು ಹೊಲಗದ್ದೆಗಳ ಮಧ್ಯೆ ಸಾಗುತ್ತಿತ್ತು. ಆ ಉಳಿಮೆ ಪ್ರದೇಶವು ಹಳಿಯ ಬದಿಯಿಂದ ಆರಂಭವಾಗಿ ಅಲ್ಲಲ್ಲಿ ಗೋಧಿ ಬೆಳೆ ಮತ್ತು ಕಬ್ಬಿನ ಹಾಸುಗಳಿಂದ ಕೂಡಿ ಕಣ್ಣು ಹಾಯಿಸುವವರೆಗೂ ಕಾಣುವ ಉಳಿಮೆಯಿಲ್ಲದ ಒಣಭೂಮಿಯ ತನಕವು ಅರ್ಧ ಮೈಲಿಯವರೆಗೆ ವ್ಯಾಪಿಸಿಕೊಂಡಿತ್ತು. ರೈಲು ವೇಗವಾಗಿ ಧಾವಿಸುತ್ತಿತ್ತು. ಕಿಟಕಿ ಆಚೆ ಹಳ್ಳಿಗಳು ಮರೆಯಾಗುತ್ತಿದ್ದವು. ದೆಹಲಿಯಿಂದ 1 ಗಂಟೆಯ ಪ್ರಯಾಣದ ದೂರದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಿದ್ದವು. ಪ್ರದೇಶವು ಬಲುಮಟ್ಟಿಗೆ ಸಮತಟ್ಟಾದ ಬಯಲಿನಿಂದ ಕೂಡಿತ್ತು. ಅಲ್ಲೊಮ್ಮೆ ಇಲ್ಲೊಮ್ಮೆ ಎದ್ದು ಕಾಣುವ ಹಳೆಯ ಗುಡಿಯ ಇಣುಕು ನೋಟ ಸಿಗುತ್ತಿತ್ತು. ಆದರೆ ವಿಶಾಲ ನೀಲ ಗಗನದಡಿಯಲ್ಲಿ ಮತ್ತು ಉರಿಯುವ ಸೂರ್ಯನ ಅಡಿಯಲ್ಲಿ ಅಲ್ಲಲ್ಲಿ ಕೆಲವು ತಾಳೆ ಮರ ಮತ್ತು ಈಚೆಗೆ ಕೃಷಿಗೊಳಗಾದ ನೀರಾವರಿ ಪ್ರದೇಶಗಳನ್ನು ಬಿಟ್ಟರೆ ಬಲುಮಟ್ಟಿಗೆ ಬಂಜರು ಭೂಮಿಯೇ ಆಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಹಳ ಕಾಲದಿಂದ ಅಭಯ ಆನ್ರೈಸ್ ತೆಗೆದು ಬಿಡ್ತೀನಿ ಮಾತಾಜಿ. ಆನ್ರೈಸ್ ತೆಗೆದು ಬಿಡ್ತೀನಿ. ಬಹಳ ಕಾಲದಿಂದ ಅಭಯ ವೃಂದಾವನದಲ್ಲಿ ವಾಸಿಸಬೇಕು ಎಂದುಕೊಳ್ಳುತ್ತಿದ್ದ. ಈಗ ಅವನಿಗೆ ಯಾವ ತೊಡಕೂ ಇಲ್ಲ.
ಅವನು ಹಣಕಾಸಿನ ಸ್ಥಿತಿ ಎಂದಿನಂತೆಯೇ ಅಭಯ ಬ್ಯಾಕ್ ಟು ಗಾಡ್ ಎಡ್ನ ಬರವಣಿಗೆ ಮುಗಿಸಿ 2 ವಾರಗಳಿಗೊಮ್ಮೆ ಅದನ್ನು ದೆಹಲಿಯಲ್ಲಿದ್ದ ಮುದ್ರಕನಿಗೆ ತಲುಪಿಸುವುದೆಂದು ನಿಶ್ಚಯಿಸಿದ್ದ. ಪ್ರಯಾಣದ ಹಣ ಹೊಂದಿಸಲು ಸಾಧ್ಯವಾಗುವ ತನಗೂ ದೆಹಲಿ ಹಿಂದಿರುಗಿ ಬ್ಯಾಕ್ ಟು ಗಾಡ್ ಎಡ್ನ ಸಂಚಿಕೆಯನ್ನು ಹಂಚುತ್ತೇನೆ ಎಂದುಕೊಂಡ. ಆದರೆ ವಾಸ ಮಾತ್ರ ವೃಂದಾವನದಲ್ಲಿಯೇ ಕೇಶಿ ಘಾಟ್ ಬಳಿಯೇ ವಂಶಿ ಗೋಪಾಲ್ ಜಿ ದೇವಾಲಯದ ಕೊಠಡಿಯ ಅವನ ಮನಸ್ಸಿನಲ್ಲಿತ್ತು. ಚಾವಡಿ ಮೇಲೆ ಆ ಕೋಣೆಯಿಂದ ಬಲುಮಟ್ಟಿಗೆ ಇಡೀ ವೃಂದಾವನವೇ ಕಾಣಿಸುತ್ತಿತ್ತು. 1953ರಲ್ಲಿ ಝಾನ್ಸಿಯಿಂದ ವೃಂದಾವನಕ್ಕೆ ಬಂದಿದ್ದ ಸಮಯದಿಂದಲೂ ದೇವಾಲಯದ ಮ್ಯಾನೇಜರ್ ಜೊತೆಗೆ ಸಂಪರ್ಕ ಇರಿಸಿಕೊಂಡಿದ್ದ. ವೃಂದಾವನದಲ್ಲೇ ನೆಲೆಸುವ ಅಭಯ ತನ್ನ ಗುರುಪರಂಪರೆಯ ಆದಿಯನ್ನು ಅನುಸರಿಸುತ್ತಾ ಶೀಲ ಭಕ್ತಿ ವಿನೋದ ಠಾಕೂರ್ ಮತ್ತು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ರಾಧಾಕುಂಡದಲ್ಲಿ ಮನೆ ಮಾಡಿ ವೃಂದಾವನದಲ್ಲಿ ಬೋಧನಾ ಕಾರ್ಯ ಮಾಡುತ್ತಿದ್ದರು. ಗೌರಿ ಕಿಶೋರ್ ದಾಸ್ ಬಾಬಾಜಿ, ಜಗನ್ನಾಥ್ ದಾಸ್ ಬಾಬಾಜಿ, ವಿಶ್ವನಾಥ ಚಕ್ರವರ್ತಿ ಮತ್ತು ನರೋತ್ತಮ ದಾಸರ ಠಾಕೂರ್ ಇವರುಗಳಿಗೆಲ್ಲ ವೃಂದಾವನದಲ್ಲಿ ಅಥವಾ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದ ಸಮೀಪದ ನವದ್ವೀಪದಲ್ಲಿ ವಾಸ ಮಾಡಿದವರು. ಚೈತನ್ಯ ಮಹಾಪ್ರಭು ಮತ್ತು ಅವರ ನೇರ ಶಿಷ್ಯರು ವೃಂದಾವನದೊಂದಿಗೆ ತುಂಬಾ ಆಪ್ತವಾದ ಎಲ್ಲೋಯ್ತು ಮಾತಾಜಿ ಮೇಲೆ ಆಪ್ತವಾದ ಸಂಬಂಧ ಇರಿಸಿಕೊಂಡಿದ್ದರು. ವೃಂದಾವನದಲ್ಲಿ ಶ್ರೀಕೃಷ್ಣನ ನೀಲ ವಿಹಾರ ಕ್ಷೇತ್ರಗಳಾಗಿದ್ದು ಶತಮಾನಗಳಿಂದ ಆಚೆಗೆ ಕಣ್ಮರೆಯಾಗಿದ್ದ ಕ್ಷೇತ್ರಗಳನ್ನೆಲ್ಲ ಮತ್ತೆ ಶೋಧಿಸಬೇಕೆಂದು ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳಿಗೆ ವಹಿಸಿದ್ದರು. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಇವರು ತಮ್ಮ ಪ್ರತಿಷ್ಠಿತ ಸರ್ಕಾರಿ ಹುದ್ದೆಗಳನ್ನು ತೊರೆದು ವೃಂದಾವನದಲ್ಲಿ ವಾಸಲು ಅಲ್ಲಿಗೆ ಬಂದಿದ್ದರು. ಸರಳ ಕಾವಿ ವಸ್ತ್ರಗಳನ್ನುಟ್ಟು ಅವರ ವಾಸಕ್ಕೆ ಸ್ಥಿರ ನಿವಾಸವಿಲ್ಲದೆ ಪ್ರತಿ ರಾತ್ರಿಯೂ ಯಾವುದಾದರೊಂದು ಮರದ ಕೆಳಗೆ ಮಲಗುತ್ತಿದ್ದರು. ಅವರಿಬ್ಬರನ್ನು ಮತ್ತು ಅವರೊಂದಿಗೆ ಜೀವ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ಗೋಪಾಲ ಭಟ್ಟ ಗೋಸ್ವಾಮಿ ಹೀಗೆ 6 ಮಂದಿಯನ್ನು ವೃಂದಾವನದ 6 ಗೋಸ್ವಾಮಿಗಳು ಎಂದು ಪೂಜಿಸುತ್ತಾರೆ. ಇವರು ಕೃಷ್ಣ ಭಕ್ತಿಯನ್ನು ಕುರಿತಂತೆ ಮಹತ್ತರ ಸಾಹಿತ್ಯವನ್ನು ನಿರ್ಮಿಸಿದ್ದಾರೆ. ವೃಂದಾವನದ ಮಹಾ ದೇವಾಲಯಗಳಲ್ಲಿ ನಿರ್ಮಿಸುವಂತೆ ಶ್ರೀಮಂತ ವೈಷ್ಣವ ಆಶಯ ದಾತಾರುಗಳನ್ನು ಹುರಿದುಂಬಿಸಿದವರು ಅವರೇ. ಗೋವಿಂದ ಜಿ, ಮದನ ಮೋಹನ, ರಾಧಾ ದಾಮೋದರ, ರಾಧಾರಮಣ ಇವೇ ಆ ದೇವಾಲಯಗಳು. ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ದಿನವೂ ಗಂಟೆಗಟ್ಟಲೆ ಮಾಡುತ್ತಿದ್ದರು. ಅಲ್ಲಿಯೇ ಕೃಷ್ಣದಾಸ ಕವಿರಾಜರು ಕೂಡ ಚೈತನ್ಯ ಮಹಾಪ್ರಭುಗಳ ಜೀವನ ಬೋಧನೆಗಳನ್ನು ವಿವರಿಸುವ ಚೈತನ್ಯ ಚರಿತಾಮೃತವನ್ನು ಸಂಗ್ರಹಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನಾವು ಓದ್ಲಾ ಮಾತಾಜಿ? ನಿನ್ನೆ ಅವಕಾಶ ಸಿಕ್ಕಿಲ್ಲ ನಿನ್ನೆನೂ ನಮ್ಗೂ ಸಿಕ್ಕಿಲ್ಲ ಮಾತಾಜಿ. ಮಾತಾಜಿ ಹ್ಯಾಂಡ್ ರೈಸ್ ಮಾಡ್ಲಿ, ನೀವು ಲೈನ್ ಅಲ್ಲಿ ಬರ್ತೀರಾ? ಇಲ್ಲ, ಹಾಕಿದ್ದೀನಿ ಮಾತಾಜಿ. ನಂದೇ ಫಸ್ಟ್ ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೃಂದಾವನದಲ್ಲಿ ನೆಲೆಸುತ್ತಿದ್ದ ಗೌಡೀಯ ವೈಷ್ಣವರು ಕೂಡ ತಮ್ಮ ಅಂತರಂಗದಲ್ಲಿ ವೃಂದಾವನದ ನೆನಪನ್ನು ಹಸಿರಾಗಿಸಿಕೊಂಡು ಅದರ ವೈಭವಗಳನ್ನು ಚರ್ಚಿಸುತ್ತಿದ್ದರು. ಪುರಿಯಿಂದ ವೃಂದಾವನಕ್ಕೆ ಪರ್ಯಟನೆ ಮಾಡುವಾಗ ಚೈತನ್ಯ ಮಹಾಪ್ರಭುಗಳು ಅನುಭವಿಸಿದ ಆನಂದೋತ್ಕರ್ಷವನ್ನು ಚೈತನ್ಯ ಚರಿತಾಮೃತದಲ್ಲಿ ವಿವರಿಸಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಮನಸ್ಸು ಜಗನ್ನಾಥಪುರಿಯಲ್ಲಿದ್ದಾಗ ದಿವ್ಯ ಪ್ರೇಮೋತ್ಕರ್ಷದಲ್ಲಿ ಮುಳುಗಿತ್ತು. ಆದರೆ ವೃಂದಾವನದ ರಸ್ತೆಯಲ್ಲಿ ಬರುತ್ತಿದ್ದಂತೆ ಆ ಪ್ರೇಮೋತ್ಕರ್ಷವು 100ರಷ್ಟು ವರ್ಧಿಸಿತ್ತು. ಮಥುರೆಗೆ ಬಂದಂತೆ ಮಹಾಪ್ರಭುಗಳ ಪ್ರೇಮೋತ್ಕರ್ಷವು 1000 ಪಟ್ಟು ಹೆಚ್ಚಾಗಿತ್ತು. ಆದರೆ ವೃಂದಾವನದ ಸುತ್ತಣ ಕಾಡುಗಳಲ್ಲಿ ಅಲೆದಾಡಿದಾಗ ಅದು 10,000 ಪಟ್ಟು ಹೆಚ್ಚಾಗಿತ್ತು. ಚೈತನ್ಯ ಮಹಾಪ್ರಭುಗಳು ಬೇರೆ ಊರುಗಳಲ್ಲಿದ್ದಾಗ ವೃಂದಾವನದ ಹೆಸರೆತ್ತಿದರೆ ಸಾಕು, ಅವರ ಪ್ರೇಮೋನ್ಮಾದ ಇನ್ನೂ ಹೆಚ್ಚುತ್ತಿತ್ತು. ಈಗ ವೃಂದಾವನದ ಕಾಡುಗಳಲ್ಲಿ ವಾಸ್ತವವಾಗಿ ತಿರುಗುತ್ತಿದ್ದ ಅವರ ಮನಸ್ಸು ಹಗಲೆನ್ನದೆ ರಾತ್ರಿ ಎನ್ನದೆ ಸರ್ವದಾ ಪ್ರೇಮೋನ್ಮಾದದ ಉತ್ತುಂಗ ಸ್ಥಿತಿಯನ್ನು ತಲುಪುತ್ತಿತ್ತು. ಅವರು ಎಂದಿನ ರೂಢಿಯಂತೆ ಆಹಾರ ತೆಗೆದುಕೊಳ್ಳುತ್ತಿದ್ದರು, ಸ್ನಾನ ಮಾಡುತ್ತಿದ್ದರು ಅಷ್ಟೇ. ಶ್ರೀಕೃಷ್ಣನ ನಿತ್ಯ ದಿವ್ಯಧಾಮದ ಭೂಲೋಕದಲ್ಲಿನ ಅಭಿವ್ಯಕ್ತಿಯೇ ವೃಂದಾವನ.
ಇದನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಇನ್ನೊಂದು ಪ್ರಕೃತಿ ಇದೆ, ಅದು ವ್ಯಕ್ತ ಮತ್ತು ಅವ್ಯಕ್ತ ವಸ್ತುಗಳ ಎರಡಕ್ಕೂ ಅನುಭವಾತೀತವಾದುದು. ಅದಕ್ಕೆ ನಾಶವೆಂಬುದೇ ಇಲ್ಲ. ಅಲ್ಲಿಗೆ ಹೋದವರು ಮತ್ತೆ ಮರಳುವುದಿಲ್ಲ. ಅದೇ ನನ್ನ ಪರಂಧಾಮ. ಶ್ರೀಕೃಷ್ಣನ ಅನಂತ ಆನಂದಮಯ ಮತ್ತು ಜ್ಞಾನಮಯ ಚಟುವಟಿಕೆಗಳನ್ನು, ಅವನ ವಾಸದ ನೆಲೆಯಾದ ಗೋಲೋಕ ವೃಂದಾವನವನ್ನು ಹಲವಾರು ವೈದಿಕ ಸಾಹಿತ್ಯಗಳಲ್ಲಿ ವಿವರಿಸಲಾಗಿದೆ. ಕಾಮಧೇನುಗಳನ್ನು ಮೇಯಿಸುವವನು, ದಿವ್ಯಮಣಿಗಳಿಂದ ನಿರ್ಮಿತವಾದ ನಿವಾಸವುಳ್ಳವನು, ಕೋಟ್ಯಂತರ ಕಲ್ಪವೃಕ್ಷ ಪರಿವೃತ್ತನು, ಅಗಣಿತ ಲಕ್ಷ್ಮಿ ಅಥವಾ ಗೋಪಿಯರ ಪ್ರೀತಿ ಪುರಸ್ಸರ ಶ್ರದ್ಧಾಪೂರ್ವಕ ಸೇವೆಯನ್ನು ಪಡೆಯುವ ಅನಾದಿ ಪ್ರಭುವು ಆದ್ಯನೂ ಆದ ಗೋವಿಂದನನ್ನು ಪೂಜಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಓಕೆ, ನೆಕ್ಸ್ಟ್ ಯಾರು? ಸುಮತಿ ರಮೇಶ್. ಹರೇ ಕೃಷ್ಣ ಮಾತಾಜಿ. ವೃಂದಾವನದಲ್ಲಿ ಹುಟ್ಟುವುದು ಮತ್ತು ಹರೇ ಕೃಷ್ಣ. ವೃಂದಾವನದಲ್ಲಿ ಹುಟ್ಟುವುದು ಮತ್ತು ಸಾಯುವುದೆಂದರೆ ಪರಂಧಾಮಕ್ಕೆ ಭಕ್ತನನ್ನು ವರ್ಗಾಯಿಸುವ ಖಚಿತ ಭರವಸೆ. ಅದ್ರ ಮೊದ್ಲಿದ್ದು ಪ್ಯಾರ ಇದೆಯಲ್ಲ ಮಾತಾಜಿ, ಶ್ರೀಕೃಷ್ಣ ಭಗವಾನನ ಗೋಲೋಕ ವೃಂದಾವನವು ಈ ಭೌತಿಕ ಜಗತ್ತಿನಿಂದ ಆಚೆಗೆ ಇದ್ದರೂ ಭಗವಂತನು ಭೂಮಿಗೆ ಇಳಿದಾಗ ತನ್ನ ನಿತ್ಯಧಾಮವನ್ನು ವೃಂದಾವನದಲ್ಲಿಯೇ ಪ್ರದರ್ಶಿಸುತ್ತಾನೆ. ಉತ್ತರ ಭಾರತದಲ್ಲಿರುವ 84 ಚದರ ಮೈಲಿಗಳ ಪ್ರದೇಶವು ದಿವ್ಯಾಕಾಶದಲ್ಲಿರುವ ನಿತ್ಯಧಾಮಕ್ಕೆ ಸರಿ ಸಮಾನವಾಗಿದೆ. ವೃಂದಾವನದಲ್ಲಿ ಹುಟ್ಟುವುದು ಮತ್ತು ಸಾಯುವುದೆಂದರೆ ಪರಂಧಾಮಕ್ಕೆ ಭಕ್ತನನ್ನು ವರ್ಗಾಯಿಸುವ ಖಚಿತ ಭರವಸೆ ದೊರೆತಂತೆ. ವೃಂದಾವನ ನಿವಾಸಿಗಳು ಮತ್ತು ಅಲ್ಲಿಯ ಪ್ರಾಣಿಗಳು ಕೂಡ ಘನತೆವೆತ್ತವರೇ. ಬದುಕು ಮುಗಿದ ನಂತರ ಅವರು ಗೋಲೋಕ ವೃಂದಾವನಕ್ಕೆ ವರ್ಗಾಯಿಸಲ್ಪಡುತ್ತಾರೆ. ಕೃಷ್ಣ ಭಕ್ತ ಪಾದ ಧೂಳಿಯಿಂದ ಪುನೀತನಾಗುವಂತೆ ನನ್ನನ್ನು ಬೃಂದಾವನದ ಹೊರ ಬಯಲಿಗೆ ಹುಲ್ಲನ್ನಾಗಿಸಿ ಸೃಷ್ಟಿಸು ಎಂದು ಬ್ರಹ್ಮನು ಪ್ರಾರ್ಥಿಸಿದ. ಬೃಂದಾವನಕ್ಕೆ ಒಮ್ಮೆ ಹೋಗಿ ಬಂದರೂ ಸಾಕು, ಅವನ ಹೃದಯದಲ್ಲಿ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ವೈಷ್ಣವ ಶಾಸ್ತ್ರಗಳು ಹೇಳುತ್ತದೆ. ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಲಾಗಿದೆ: ಶ್ರೀಕೃಷ್ಣನ ದಿವ್ಯ ಶರೀರದಂತೆಯೇ ಗೋಕುಲವು ಕೂಡ ಸರ್ವವ್ಯಾಪಿ, ಅನಂತ ಮತ್ತು ಪರಮಶ್ರೇಷ್ಠ. ಯಾವುದೇ ಅಡೆತಡೆಗಳಿಲ್ಲದೆ ಅದು ಮೇಲೆ ಕೆಳಗಡೆ ಆವರಿಸಲ್ಬಲ್ಲದು. ಭಗವಾನ್ ಕೃಷ್ಣನ ಸಂಕಲ್ಪದಿಂದ ಆ ನೆಲೆಯು ಈ ಮರ್ತ್ಯ ಜಗತ್ತಿನಲ್ಲಿ ಅಭಿವ್ಯಕ್ತಗೊಂಡಿದೆ. ಅದು ಮೂಲ ಗೋಲೋಕಕ್ಕೆ ತದ್ರೂಪವಾದದ್ದು. ಅವೆರಡು ಭಿನ್ನ ಕ್ಷೇತ್ರಗಳೇ ಅಲ್ಲ. ಬೃಂದಾವನದ ನೆಲವೆಲ್ಲ ಚಿಂತಾಮಣಿಯಾಗಿದೆ. ಕಾಡುಗಳೆಲ್ಲ ಕಲ್ಪವೃಕ್ಷ ಭರಿತವಾಗಿದೆ. ಮೃತ್ಯು ಚಕ್ಷುಗಳಿಗೆ ಅದು ಸಾಮಾನ್ಯವಾದ ಊರಿನಂತೆ ಕಾಣಬಹುದು ಅಷ್ಟೇ. ಕೃಷ್ಣ ಪ್ರಜ್ಞೆಯನ್ನು ಕಾರ್ಯಗತಗೊಳಿಸಲು ಆದರ್ಶ ಪ್ರದೇಶ ಎಂದರೆ ವ್ರಜಭೂಮಿ ಅಥವಾ ವೃಂದಾವನ. ಇಲ್ಲಿ ಜನಕ್ಕೆ ಕೃಷ್ಣನ ಬಗೆಗೆ ಹಾಗೂ ಕೃಷ್ಣನಿಗೆ ಜನರ ಬಗೆಗೆ ಪ್ರೀತಿ ಇದ್ದೇ ಇರುತ್ತದೆ. ರೈಲು ಮಧುರೆಗೆ ಬಂದಿತು. ಅಭಯ ಸಾಮಗ್ರಿಯ ಸಮೇತ ಇಳಿದು ಸುತ್ತಲೂ ನೋಡಿದ. ಈಚೆಗೆ ಕಟ್ಟಲಾದ ಮಧುರಾ ಜಂಕ್ಷನ್ ಕಟ್ಟಡವನ್ನು ನೋಡಿದ. ಗೇಟಿನಿಂದ ಹಾದು ನಿಲ್ದಾಣದಿಂದ ಆಚೆಗೆ ಬಂದು ಟಾಂಗವೊಂದನ್ನು ಗೊತ್ತು ಮಾಡಿಕೊಂಡು ಕೇಶಿ ಘಾಟಿಗೆ ಹೊರಟ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಾಂತಮಣಿ ಮಾತಾಜಿ. ಓಕೆ, ಲತಾ ದಾಮೋದರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಧ ಮೈಲಿಯವರೆಗೆ ರೈಲು ಹಳ್ಳಿಗಳಿಗೂ ರೈಲ್ವೆ ಅಂಗಳಕ್ಕೂ ಮಧ್ಯೆ ಇದ್ದ ರಸ್ತೆಯ ಗುಂಟ ಸದ್ದು ಮಾಡುತ್ತಾ ಟಾಂಗ ಹೊರಟಿತು. ಮುಖ್ಯ ರಸ್ತೆ ಬಂದಾಗ ಎಡಕ್ಕೆ ತಿರುಗಿ ರೈಲ್ವೆ ಸೇತುವೆಯ ಕೆಳ ರಸ್ತೆಯಿಂದ ಸಾಗಿ ಟಾಂಗ ಪೇಟೆಯ ಬಯಲಿಗೆ ಬಂದಿತು. ಹಣ್ಣು, ತರಕಾರಿ, ಧಾನ್ಯಗಳನ್ನು ರಾಶಿ ರಾಶಿ ಹರಡಲಾಗಿತ್ತು. ಮಾರುವವರು ಪಕ್ಕದಲ್ಲಿ ಕುಳಿತು ಗ್ರಾಹಕರೊಂದಿಗೆ ಚೌಕಾಶಿ ಮಾಡುವುದರಲ್ಲಿ ಅಳೆಯುವುದರಲ್ಲಿ ತೊಡಗಿದ್ದರು. ಉಜ್ವವಾದ ಹಳದಿ, ಹಸಿರು, ನುಸುಗೆಂಪು ಮತ್ತು ನೇರಳೆ ಬಣ್ಣದ ಸೀರೆಗಳನ್ನುಟ್ಟ ಮಧುರೆಯ ಹೆಂಗಸರು ತರಾತುರಿಯಿಂದ ಮಾರುಕಟ್ಟೆಯಲ್ಲಿ ಓಡಾಡುತ್ತಿದ್ದರು. ಪ್ರಯಾಣದ ವಾಹನಗಳಲ್ಲಿ ಹೆಚ್ಚಿನ ಎತ್ತಿನ ಗಾಡಿಗಳೇ ಆಗಿದ್ದವು. ಗಾಡಿ ಒಡೆಯುವವರು ಮುಖಿಗಳ ಮೇಲೆ ಕುಳಿತು ಎತ್ತುಗಳಿಗೆ ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ಚಾಟಿಯಿಂದ ಬಾರಿಸುತ್ತಿದ್ದರು. ಬೃಂದಾವನದ ಪ್ರಯಾಣದಲ್ಲಿ ಈ ಭಾಗವೇ ತುಂಬಾ
ಜನಸಂದಣಿಯಾದಾಗಿದ್ದರೂ ದೆಹಲಿಗೆ ಹೋಲಿಸಿದರೆ ಇದು ತುಂಬಾ ಸರಳವಾಗಿ ಗ್ರಾಮ್ಯವಾಗಿತ್ತು ಕಾಣಿಸಿತು ಗ್ರಾಮ್ಯವಾಗಿ ಕಾಣಿತು. ಬಿಸಿಲು ಉಗ್ರಹವಾಗಿತ್ತು. ಆದರೆ ಟಾಂಗಾದ ಚಾವಣಿ ಸ್ವಲ್ಪ ನೆರಳನ್ನು ಕೊಡುತ್ತಿತ್ತು. ಬೇಸಿಗೆಯ ಧಗೆ ಮುಗಿದಿತ್ತು. ಬೇಟೆಯಾದ ಮೇಲೆ ರಸ್ತೆ ಬಲಕ್ಕೆ ತಿರುಗಿತು. ಸಮೀಪದಲ್ಲಿ ಕೃಷ್ಣ ಜನ್ಮಸ್ಥಾನದ ಬೀದಿಯಲ್ಲಿ ಭಾರಿ ಮರಳುಗಲ್ಲಿನ ಮಸೀದಿಯ ಬಳಿಯ ಗುಮ್ಮಟಗಳನ್ನು ಅಭಯ ಕಂಡ. ಶತಮಾನಗಳ ಹಿಂದೆ ದಾಳಿ ನಡೆಸಿದ ಮುಸ್ಲಿಮರು ವಿಶಾಲವಾದ ಕೃಷ್ಣ ದೇವಾಲಯವನ್ನು ಧ್ವಂಸ ಮಾಡಿ ಆ ಜಾಗದಲ್ಲಿ ಒಂದು ಮಸೀದಿಯನ್ನು ಕಟ್ಟಿದ್ದರು. ಎದುರಿಗೆ ಒಂದು ಸಣ್ಣ ಕೃಷ್ಣ ದೇವಾಲಯವನ್ನು ಕಟ್ಟಲಾಗಿತ್ತು. 3 ಹಾದಿಯ ಜಂಕ್ಷನ್ ಬಂತು. ನವದೆಹಲಿ ಮಧ್ಯೆ ಮಧುರೆ ಮತ್ತು ವೃಂದಾವನ ಜಟಕಾದವನ್ನು ಚಾಟಿಯಿಂದ ಕುದುರೆಗೆ ಬಾರಿಸಿದ. ಟಾಂಗಾ ಬೃಂದಾವನದ ರಸ್ತೆಯಲ್ಲಿ ಸಾಗಿತು. ಬಳಿ ಹಸುಗಳ ಮಂದೆಯನ್ನು ದಾಟಿತು. ಗೊಲ್ಲನು ಕೈಯಲ್ಲಿ ಕೋಲು ಹಿಡಿದು ಅವುಗಳ ಸಂಗಡ ನಡೆಯುತ್ತಿದ್ದ. ರಸ್ತೆಯು ಟಾಂಗಾಗಳಿಂದ ಮತ್ತು ಶಬ್ದ ಮಾಡುತ್ತಿದ್ದ ಸಾಮಾನು ತುಂಬಿದ ಎಮ್ಮೆಯ ಗಾಡಿಗಳಿಂದ ತುಂಬಿ ಹೋಗಿತ್ತು. ಕದಿರು ಕಡ್ಡಿಯಂತಹ ಕಾಲುಗಳನ್ನುಳ್ಳ ಕತ್ತೆಗಳ ಸಣ್ಣ ಸಾಲು ಭಾರವಾದ ಸೌದೆಯ ಹೊರೆಯನ್ನು ಮತ್ತು ಮರಳಿನ ಚೀಲಗಳನ್ನು ಹೊತ್ತು ಸಾಗುತ್ತಿದ್ದವು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೆಲವು ವರ್ಷಗಳ ಹಿಂದೆ ಪರಿಕ್ರಮದ ಸಂದರ್ಭದಲ್ಲಿ ಗುರು ಮಹಾರಾಜರನ್ನು ನೋಡಲು ಅಭಯನು ಬಂದಿದ್ದ. ಕಾಲದಿಂದೀಚೆಗೆ ಅವನ ಜೀವನದಲ್ಲಿ ತುಂಬಾ ಬದಲಾವಣೆಗಳಿದ್ದರೂ ವೃಂದಾವನ ಮಾತ್ರ ಇಂದಿನಂತೆಯೇ ಇತ್ತು. ಸೆಕೆ, ಹೊಗೆ, ವಾಹನ ಸಂಚಾರ ಮತ್ತು ಉದ್ರೇಕಗಳಿಂದ ಕೂಡಿದ ದೆಹಲಿಯನ್ನು ಬಿಟ್ಟು ವೃಂದಾವನಕ್ಕೆ ಬಂದದ್ದೇ ಉತ್ತಮವಾಯಿತು ಎಂದು ಅಭಯ ಭಾವಿಸಿದ. ಅದು ಒಂದು ಸಹಜ ಬಿಡುಗಡೆಯಾಗಿತ್ತು. ವೃಂದಾವನದ ಬಗೆಗೆ ಅವನಲ್ಲಿ ಲೋಕಾತೀತ ಭಾವನೆಗಳು ಪುಟಿಯುತ್ತಿದ್ದರೂ ದೆಹಲಿಯಲ್ಲಿ ತಿಂಗಳುಗಟ್ಟಲೆ ಪ್ರಚಾರದ ಅನುಭವಗಳು, ನಗರದ ಬೀದಿಗಳು, ತಾನು ಬ್ಯಾಕ್ ಟು ಗಾಡ್ ಯಜ್ಞ ಸಂಚಿಕೆಗಳನ್ನು ಹೊತ್ತು ಅಲೆದಾಡುತ್ತಿದ್ದುದು ಎಲ್ಲವೂ ಅವನ ನೆನಪಿಗೆ ಭಿತ್ತಿಯಲ್ಲಿ ಸುಳಿದಾಡುತ್ತಿದ್ದವು. ದೆಹಲಿಯ ಜೀವನವು ನಿರಂತರವಾದ ಬಿರುಸಿನ ಪ್ರಚಾರವಾಗಿದ್ದಿತು. ಈಗ ಅಭಯನ ವಯಸ್ಸು 60 ದಾಟಿದೆ. ಆದರೆ ಆತ ನಿವೃತ್ತಿಗೆಂದು ವೃಂದಾವನಕ್ಕೆ ಬಂದಿರಲಿಲ್ಲ. ಅಭಯ ಮನೆಯ ಜವಾಬ್ದಾರಿಗಳಿಂದ ನಿವೃತ್ತನಾಗಿದ್ದನೇ ಹೊರತು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಇಲ್ಲಸ್ಟ್ರೇಟೆಡ್ ವೀಕ್ಲಿಯಷ್ಟೇ ಆಧುನಿಕ ಜನಪ್ರಿಯ ಪತ್ರಿಕೆಯನ್ನಾಗಿ ಮಾಡಬೇಕೆಂಬ ಜವಾಬ್ದಾರಿಯಿಂದ ನಿವೃತ್ತನಾಗಿರಲಿಲ್ಲ. ವೃಂದಾವನದಲ್ಲೇ ನೆಲೆಸಿ ದೆಹಲಿಗೆ ಪ್ರಯಾಣ ಮಾಡಲು ನಿರ್ಧರಿಸಿದ್ದ. ಆದರೆ ಪ್ರಚಾರ ಕಾರ್ಯಕ್ಕೆ ವಿರಾಮವನ್ನು ಘೋಷಿಸಿರಲಿಲ್ಲ. ಸಣಕಲ ಕುದುರೆಯು ಪೊಲೀಸ್ ಸ್ಟೇಷನ್ ಮತ್ತು ನೀರಿನ ತೊಟ್ಟಿಗಳನ್ನು ದಾಟಿ ಹೋದಂತೆ ಎದುರಾದ ಎತ್ತರದ ವೃಕ್ಷರಾಜಿ ವೃಂದಾವನದ ಪರಿಸರವನ್ನು ಸೂಚಿಸಿದವು. ಎರಡೂ ಪಕ್ಕಗಳಲ್ಲೂ ಖಾಸಗಿ ಎಸ್ಟೇಟುಗಳ ಮತ್ತು ಆಶ್ರಮಗಳ ಉದ್ಯಾನವನಗಳು ಶೋಭಿಸುತ್ತಿದ್ದವು. ಉಜ್ವಲ ಸೂರ್ಯಪ್ರಭೆಯಲ್ಲಿ ಸುಂದರ ಶ್ವೇತ ಮಾಲತಿ ಪುಷ್ಪಗಳು, ಸ್ವರ್ಣವರ್ಣದ ಚೆಂಡು ಹೂಗಳು, ಮರಗಳು, ಕೆಂಪು ದಾಸವಾಳ ಗಿಡಗಳು, ಅಶೋಕ ವೃಕ್ಷಗಳು ಮೊದಲಾದ ಅನೇಕ ಗಿಡಮರ ಮತ್ತು ಪುಷ್ಪಗಳು ಇವುಗಳಲ್ಲಿ ಕೆಲವು ವೃಂದಾವನದಲ್ಲಿ ಮಾತ್ರ ಪರಿಚಿತವಾಗಿದ್ದವು, ಕಂಗೊಳಿಸುತ್ತಿದ್ದವು. ಎಡದಲ್ಲಿ ಕೋಟೆಯಂತೆ ರಾಧಾ ಗೋವಿಂದ ದೇವಾಲಯ ಶೋಭಿಸುತ್ತಿದ್ದರೆ ಎದುರಿಗೆ ದೂರದಲ್ಲಿ ರಂಗನಾಥ ದೇವಾಲಯದ ಎತ್ತರದ ಗೋಪುರ ಕಾಣುತ್ತಿತ್ತು. ಈಗ ಇಕ್ಕಟ್ಟಾದ ಬೀದಿಗಳಲ್ಲಿ ಒತ್ತೊತ್ತಾದ ಅಂಗಡಿ ಮುಂಗಟ್ಟು ಮತ್ತು ಮನೆಗಳಿಂದ ತುಂಬಿದ ಜನನಿಬಿಡ ಓಣಿಗಳಲ್ಲಿ ಹಾದು ಗಾಡಿಯು ಮತ್ತೆ ಶಾಂತ ಪ್ರದೇಶಕ್ಕೆ ಬಂದಿತು. ಕೇಶಿ ಘಾಟ್ನ ಸ್ನಾನಘಟ್ಟದ ಬಳಿ ಯಮುನಾ ನದಿಯ ಬದಿಯ ಕಿರಿದಾದ ಓಣಿಯ ತುದಿಯಲ್ಲಿ 3 ಗುಮ್ಮಟಗಳಿಂದ ಹಲವಾರು ಕೂಡಿದ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಮೇಲೆ ಮಾಡಿ. ಕಿರಿದಾದ 3 ಮಹಡಿಯ ವಂಶಿ ಗೋಪಾಲಜಿ ದೇವಾಲಯದ ಕಟ್ಟಡದ ಸಣ್ಣ ಸುಂದರ ಅಲಂಕೃತ ಪ್ರವೇಶ ದ್ವಾರವಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಮಾತಾಜಿ ಕೇಳಿಸ್ತಾ ಇದೆಯಾ? ನಿಮಿಷ. ನಾನೇ ಧನ್ಯವಾದಗಳು ಮಾತಾಜಿ, ಯಾಕಂದ್ರೆ ನಾನೇ ಇಲ್ಲಿ ಮ್ಯೂಟ್ ಅಲ್ಲಿ ಇದ್ದೆ. ಓಕೆ, ಗಾಯತ್ರಿ ಓ. ಮಾತಾಜಿ. ಇಲ್ಲ, ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಚರಂಡಿಯ ತಡೆಗಳನ್ನು ಏರಿ 3 ಅಮೃತಶಿಲೆಯ ಮೆಟ್ಟಿಲುಗಳನ್ನು ಹತ್ತಿ ಅಭಯ ಮುಂದಿನ ದ್ವಾರಕ್ಕೆ ಗಾಡಿಯವನು ಅವನ ಹಿಂದೆಯೇ ಸಾಮಾನು ಹೊತ್ತು ಬರುತ್ತಿದ್ದ. ಒಳಗೆ ಬಂದ ಮೇಲೆ ಅಭಯ ಬೂಟುಗಳನ್ನು ಬಿಚ್ಚಿ ಅಂಗಳಕ್ಕೆ ಬಂದ. ತೆರೆದ ಅಂಗಳಕ್ಕೆ ಕಂಬಿಯ ಚೌಕಟ್ಟಿತ್ತು. ಎರಡಂತಸ್ತಿನ ಮೇಲಿನ ಕಂಬಿಯ ಚೌಕಟ್ಟಿನ ಮೇಲೆ ಕೆಲವು ಹಕ್ಕಿಗಳು ಕುಳಿತಿದ್ದವು. ಅಂಗಳದ ಒಂದು ಭಾಗವು ಬೆಳಕಿನ ಕಿರಣಗಳಿಂದ ಹೊಳೆಯುತ್ತಿತ್ತು. ಸ್ತಂಭದ ಮೇಲ್ಭಾಗದ ಕುಂಡದಲ್ಲಿ ಒಂದು ತುಳಸಿ ಗಿಡ. ದೇವಾಲಯ ತಂಪಾಗಿ ಶಾಂತವಾಗಿ ಕಾಣುತ್ತಿತ್ತು. ಅಂಗಳದ ಪಕ್ಕದಲ್ಲಿ ದೇವರ ಕೋಣೆ, ಅದರ ಬಾಗಿಲು ಮುಚ್ಚಿತ್ತು. ಒಗೆದ ಸೀರೆ ಮತ್ತು ಬಟ್ಟೆಗಳು ದಾರದ ಮೇಲೆ ತೂಗಾಡುತ್ತಿದ್ದವು. 1954ರಂದು ಪರಿಚಿತನಾದ ಪೂಜಾರಿ ಮಹಂತ್ ಗೋಪಾಲ್ ಅಭಯನನ್ನು ವರ್ಷದಿಂದ ಸ್ವಾಗತಿಸಿದ. ಎಲ್ಲೋಯ್ತು ಮಾತಾಜಿ? ಬರ್ತದೆ ನೋಡಿ, ಸೆಕೆಂಡ್ ಲೈನ್ ಕಾಣುದಿಲ್ಲ. ಅವನು ಸ್ವಾಗತಿಸಿದ. ಅವನು ಅಭಯನ ಸಮ ವಯಸ್ಸಿನವನೇ. ಉದ್ದನೆಯ ನರೆತ ಕೂದಲು ಮತ್ತು ಅಂಕೆ ಮೀರದ ಗಡ್ಡ. ಅಭಯನ ವಸ್ತ್ರ ತುಂಬಾ ಸಾಧಾರಣವಾಗಿದ್ದರೂ ಒರಟು ಧೋತಿಯನ್ನು ಮಾತ್ರ ಹುಟ್ಟಿದ್ದ. ಗೋಪಾಲನ ಉಡುಗೆಯೊಂದಿಗೆ ಹೋಲಿಸಿದರೆ ಅಭಯನ ಉಡುಗೆ ತುಂಬಾ ಸುಂದರವೆಂದೇ ಹೇಳಬೇಕು. ಗೋಪಾಲ್ ಅಭಯನನ್ನು ಮಹಡಿಗೆ ಕರೆದೊಯ್ದ. ಮೇಲು ಅಂದರಕ್ಕೆ ಬಂದ ಅಭಯ ಮತ್ತೆ ಸುಂದರ ದೃಶ್ಯವನ್ನು ಕಂಡು ಮಂದಹಾಸ ಬೀರಿದ. ಕೇವಲ 100 ಗಜ ದೂರದಲ್ಲಿ ಎದುರಿಗೆ ಹರಿಯುತ್ತಿದ್ದ ಹತ್ತಿರದ ಜಲ ಮಾತ್ರವೇ ಅಲ್ಲದೆ ಮಧ್ಯಾಹ್ನದ ಬಿಸಿಲಿಗೆ ದೂರದಲ್ಲಿ ಪಳಪಳನೆ ಹೊಳೆಯುತ್ತಿದ್ದ ಯಮುನೆಯ ವಿಸ್ತಾರವಾದ ಜಲರಾಶಿ ಅಭಯನ ಎಡಬಲಗಳಲ್ಲಿ ಕಾಣಿಸುತ್ತಿದ್ದವು. ಅಲ್ಲಿ ಮರಳು ದಿಣ್ಣೆಗಳು ಮೇಯುತ್ತಿರುವ ದನ ಎಮ್ಮೆಗಳ ಮಂದೆಗಳು, ಯಮುನೆಯ ಹುಲ್ಲಿನಿಂದ ಕೂಡಿದ ದಂಡೆಗಳು, ಕಣ್ಣು ಹಾಯುವವರೆಗೂ ಕಾಣುವ ಬಯಲುಗಳು, ಮರಗಳು, ಎದುರು ದಿಕ್ಕಿನಲ್ಲಿ 10 ಗೋಪುರಗಳಿಂದ ಮತ್ತು ಗುಮ್ಮಟಗಳಿಂದ ಶೋಭಿಸುವ ವೃಂದಾವನ ಪಟ್ಟಣ. ಮಹಡಿಯ ಮೇಲಿದ್ದ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಓದ್ಲಾ? ಹಾ ಮಾತಾಜಿ. ಮಹಡಿಯ ಮೇಲಿದ್ದ ಒಂದೇ ಒಂದು ಅಭಯನ ಕೋಣೆಯು ಕಿರಿದಾದ ಇಬ್ಬಾಗಿಲಿನ ಅಡ್ಡಪಟ್ಟಿಯ ಕಿಟಿಕೆಗಳ ಒಂದು ಸಣ್ಣ ಕೋಣೆಯಾಗಿತ್ತು. ಈ ಕೋಣೆಯ ಮೇಲ್ಛಾವಣಿಯ ಮೇಲೆ ಪುಟ್ಟ ಮರಿಗಳೊಂದಿಗೆ ಕೋತಿಗಳು ನಿರ್ಭಯವಾಗಿ ನೋಡುತ್ತಿದ್ದವು. ಅಲ್ಲೇ ಬಾಗಿಲ ಎದುರಿಗೆ 2 ಅಡಿಯ ಗೋಪುರವು, ದೇವಾಲಯದ ವಿಗ್ರಹವು ನೇರವಾಗಿ ಅದರ ಕೆಳಗಡೆ ಇದೆ ಎಂಬುದನ್ನು ಸೂಚಿಸುತ್ತಿತ್ತು. ಅಭಯನು ಕೋಣೆಯನ್ನು ಪ್ರವೇಶಿಸಿದ. ಅಡ್ಡಪಟ್ಟಿಯ ಕಿಟಕಿಗಳ ಮೂಲಕ ಅಭಯ ಕೇಶಿ ಘಾಟ್ನ ಅರಮನೆ, ಗೋಪಿನಾಥ ಗುಡಿಯ ಪವಿತ್ರ ಗೋಪುರ ಮತ್ತು ಅಡೆತಡೆ ಇಲ್ಲದೆ ಸಮತಲವಾಗಿ ಹರಿಯುತ್ತಿದ್ದ ನದಿಯಾಚೆಗೆ ಹಸಿರು ದಡ ಮತ್ತು ಆಕಾಶಗಳನ್ನು ನೋಡಬಹುದಾಗಿತ್ತು. ಕೋಣೆಯ ವಿವರಗಳನ್ನೆಲ್ಲ, ಅಂದರೆ ಸಣ್ಣ ಸೀಮೆ ಎಣ್ಣೆಯ ದೀಪ, ಬಾವಿಯಿಂದ ಮೇಲಕ್ಕೆ ನೀರೆತ್ತಲು ಹಗ್ಗ ಮತ್ತು ಬಕೆಟು ಪರಿಚಯಿಸಿದ ಮೇಲೆ ಗೋಪಾಲ್ ವಿಧಿವತ್ತಾಗಿ ಸರ್ಕಾರಿ ಸ್ಟಾಂಪ್ ಹಚ್ಚಿದ ಒಂದು ಕರಾರು ಪತ್ರವನ್ನು ಮುಂದಿರಿಸಿದ. ಅಭಯ ತಾನು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಶಿಷ್ಯನೆಂದು ಮಾಹಯನ 5 ರೂಪಾಯಿಗಳ ಬಾಡಿಗೆಗೆ ಈ ಕೋಣೆಯನ್ನು ಈ ಕೋಣೆಯನ್ನು ಹಿಡಿದಿರುವುದಾಗಿಯೂ ದೃಢೀಕರಿಸಿ ಒಂದು ಸಣ್ಣ ಪತ್ರ ಬರೆದ. ಇಬ್ಬರು ಸಹಿ ಹಾಕಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಭಯ ಸ್ನಾನ ಮಾಡಿ ಅಲ್ಲಿಂದಾನೆ ಆಯ್ತಾರೆ ಮಾತಾಜಿ? ಹೌದೌದು. ಅಭಯ ಸ್ನಾನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ವಿಶ್ರಾಂತಿ ತೆಗೆದುಕೊಂಡ. ಎಲ್ಲಾಯ್ತು? ಬೆಳಗ್ಗೆ ಗುಡಿಯ ಗಂಟೆ ಸದ್ದು ಕೇಳಿಸಿದಾಗ ಮೂರ್ತಿಗಳ ದರ್ಶನಕ್ಕೆ ಹೊರಟ. ಅನೇಕ ವರ್ಷಗಳಿಂದ ಅಲ್ಲಿ ಪೂಜಾರಿಯಾಗಿದ್ದು 1923ರಲ್ಲಿ ಪುನಾರಚನೆಯನ್ನು ನೋಡಿದ್ದ ಗೋಪಾಲ್ ಈ ಗುಡಿಯ ವಂಶಿ ಗೋಪಾಲ್ಜಿ ವಿಗ್ರಹವು ನಿಂಬಾರ್ಕ ವೈಷ್ಣವ ಸಂಪ್ರದಾಯದ ಮಹಂತ ಪ್ರಹ್ಲಾದ ದಾಸ್ ಜಿ ಅವರ
350 ವರ್ಷಗಳ ಹಿಂದೆ ಸ್ಥಾಪಿತವಾಯಿತೆಂದು ಅಭಯನಿಗೆ ಹೇಳಿದ. ಅಲ್ಲಿ ಗೋಪಾಲ್ ತಾನೇ ರಾಧಾರಾಣಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದ. ವೇಣುಧರನಾಗಿ ತ್ರಿಭಂಗಿಯಲ್ಲಿ ನಿಂತಿದ್ದ ವಂಶಿಗೋಪಾಲ್ಜಿ ಮನಮೋಹಕನಾಗಿ ಕಾಣುತ್ತಿದ್ದ. ಅದು ಕಪ್ಪು ಶಿಲೆಯ 3 ಅಡಿ ಎತ್ತರದ ವಿಗ್ರಹ. ಸ್ವಲ್ಪ ಸಣ್ಣದಾಗಿದ್ದ ರಾಧಾರಾಣಿ ಹಿತ್ತಾಳೆಯ ಮೂರ್ತಿ. ಸೀಮೆ ಎಣ್ಣೆ ದೀಪದ ಮಂದ ಬೆಳಕಿನಲ್ಲಿ ಒರಟು ನೂಲು ಬಟ್ಟೆಯ ಅವರ ಸರಳ ವೇಷಗಳು ಮಿನುಗುತ್ತಿದ್ದವು. ಬಡತನದಿಂದಾಗಿ ವೈಭವಕ್ಕೆ ಅವಕಾಶವಿರದಿದ್ದರೂ ಆ ಮೂರ್ತಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲಾಗುತ್ತಿದೆ ಎಂಬುದು ಅಭಯನಿಗೆ ಗೊತ್ತಾಯಿತು. ವೃಂದಾವನದ ಪಟ್ಟಣದ ಮೇಲೆ ಸಂಧ್ಯಾ ಕಿರಣಗಳು ಕವಿಯುತ್ತಿದ್ದಂತೆ ಅಭಯ ಮೇಲಕ್ಕೆ ಬಂದ. ಇಡೀ ಆವರಣದಲ್ಲಿ ಅವನು ಸುತ್ತಾಡಲು ಅವಕಾಶವಿದ್ದುದರಿಂದ ಅಭಯನು ಯಮುನೆಯ ಕಡೆಯಿಂದ ಬೀಸುವ ಸಂಜೆಯ ತಂಗಾಳಿಗೆ ಮೈಯೊಡ್ಡಿ ನಾಮಜಪವನ್ನು ಮಾಡುತ್ತಾ ಅಡ್ಡಾಡಿದ. ಒಮ್ಮೊಮ್ಮೆ ಯಮುನೆಯ ಶಾಂತ ನೀರಿನ ಮೇಲೆ ಒಂಟಿ ದೋಣಿಯೊಂದು ಚಲಿಸುತ್ತಿತ್ತು. ಕಣ್ಣಿಗೆ ಬೀಳದ ಭಕ್ತನೊಬ್ಬ ಕೇಶಿಘಾಟ್ನಲ್ಲಿ ಸಂಜೆಯ ಪ್ರಾರ್ಥನಾ ಮಂತ್ರಗಳನ್ನು ಹೇಳುತ್ತಿದ್ದುದನ್ನು ಕೇಳಬಹುದಾಗಿತ್ತು. ಶ್ರೀಕೃಷ್ಣನ ಕ್ರೀಡಾ ಲೀಲೆಗಳ ಹೃದಯ ಭಾಗವಾಗಿದ್ದ ಈ ಪ್ರದೇಶ ಅಭಯನಿಗೆ ತುಂಬಾ ಸಂತೋಷ ತಂದಿತ್ತು. ಅವನು ಕಾಣದ ಊರಿನಲ್ಲಿ ಮೊದಲ ದಿನ ಕಳೆಯಬೇಕಾಗಿದ್ದ ಹೊಸಬನೇನೂ ಆಗಿರಲಿಲ್ಲ. ಅಲ್ಲಿನದೆಲ್ಲವೂ ಅವನಿಗೆ ಪರಿಚಿತವೂ ಪ್ರಿಯವೂ ಆದುದಾಗಿತ್ತು. ವೃಂದಾವನವು ಕೃಷ್ಣನ ಊರಾಗಿದ್ದಂತೆಯೇ ಅಭಯನ ಕೃಷ್ಣನ 6 ಗೋಸ್ವಾಮಿಗಳ ಮತ್ತು ಗುರು ಮಹಾರಾಜರ ಸೇವಕನಾಗಿದ್ದ. ಓದ್ಲ ಮಾತಾಜಿ ಸಾಕು ಮಾತಾಜಿ ಕಾಯ್ದಿದ್ದಾರೆ. ಯಾರು? ಪ್ರಭಾವತಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಜೆಯಾಗುತ್ತಿದ್ದಂತೆ ಊರಿನಲ್ಲೆಲ್ಲ ಗುಡಿಯ ಗಂಟೆಗಳು ಬಾಧಿಸತೊಡಗಿದವು. ಮಹಡಿಯ ಪಶ್ಚಿಮ ಭಾಗಕ್ಕೆ ನಡೆದು ಸಹಸ್ರಾರು ದೇವಾಲಯಗಳ ನಗರದ ಕಡೆ ಕಣ್ಣಾಡಿಸಿದ. ಗೋವಿಂದ್ಜಿ ಗುಡಿ, ರಂಗನಾಥ ಗುಡಿ ಮತ್ತು ಇತರ ಸಾವಿರಾರು ಕಿರುಗುಡಿಗಳು ಸಂಧ್ಯಾ ಆರತಿ ಮತ್ತು ಕೀರ್ತನೆಗಳಿಂದ ಕೃಷ್ಣನ ಮಹಿಮೆಯನ್ನು ಸಾರುತ್ತಿದ್ದವು. ವೃಂದಾವನದ ದೃಶ್ಯ ಮತ್ತು ಶಬ್ದಗಳಿಗೆ ಶುದ್ಧ ಭಕ್ತನಾದವನು ಮಾತ್ರ ಸ್ಪಂದಿಸುವಂತೆ ಅಭಯ ಪ್ರತಿಕ್ರಿಯಿಸಿದ. ಅವನ ಮನಸ್ಸು ಭಾವನೆಗಳೆಲ್ಲವೂ ಕೃಷ್ಣ ಭಕ್ತರು ಮತ್ತು ಕೃಷ್ಣನ ಭೂಮಿಗಳ ಅರಿವು ಮತ್ತು ಮೆಚ್ಚುಗೆಯಲ್ಲಿ ಮುಳುಗಿ ಹೋಗಿದ್ದವು. ಸಹಜವಾಗಿ ಅವನಿಗೆ ಬೋಧಿಸುವ ಮತ್ತು ವೃಂದಾವನದ ಪ್ರಶಾಂತಿ ಹಾಗೂ ಮೈಮರೆಸುವ ಶಕ್ತಿಗಳನ್ನು ಇತರರಿಗೂ ತಿಳಿಸುವ ಹಂಬಲಗಳಿದ್ದವು. ದೇವೋತ್ತಮ ಪರಮಪುರುಷನಾದ ಕೃಷ್ಣ ತನ್ನ ನಿತ್ಯಧಾಮಕ್ಕೆ ಬರಬೇಕೆಂದು ಎಲ್ಲರನ್ನೂ ಕರೆಯುತ್ತಿದ್ದ. ಆದರೆ ಭಾರತದಲ್ಲಿ ಕೂಡ ಆ ಕರೆ ಅನೇಕರಿಗೆ ಮುಟ್ಟಿರಲಿಲ್ಲ. ಭಾರತದ ಹೊರಗಂತೂ ಜನಕ್ಕೆ ವೃಂದಾವನ, ಯಮುನೆ ಅಥವಾ ಭೌತಿಕ ತೃಷ್ಣೆಗಳಿಂದ ಎಂದರೇನು ಇದಾವುವೂ ತಿಳಿದಿರಲಿಲ್ಲ. ಇಡೀ ಜಗತ್ತಿನ ಜನರಿಗೆ ಯಾಕೆ ಇದು ಒದಗಬಾರದು? ಇದು ಶಾಂತಿಯ ತವರು. ಆದರೆ ಯಾರಿಗೂ ಅದರ ಅರಿವಿರಲಿಲ್ಲ ಅಥವಾ ಯಾರಿಗೂ ಆಸಕ್ತಿಯೂ ಇರಲಿಲ್ಲ. ಆದರೆ ಅವರು ಅದಕ್ಕಾಗಿಯೇ ಕಾತರಿಸುತ್ತಿದ್ದರು. ಸ್ವಲ್ಪ ಮೇಲ್ಮಾಡಿ. ಅಭಯ ಬ್ಯಾಕ್ ಟು ಗಾಡ್ ಹೆಡ್ ಬಗೆಗೆ ಚಿಂತಿಸಿದ. ಅಲ್ಲದೆ ಕೃಷ್ಣನ ಕೃಪೆಯಿಂದ ಭಾರತದಿಂದಾಚೆಗೆ ಇಡೀ ವಿಶ್ವಕ್ಕೆ ತನ್ನ ಬೋಧನೆಯನ್ನು ಹೇಗೆ ವಿಸ್ತರಿಸಬಹುದು ಎಂದು ಚಿಂತಿಸುತ್ತಿದ್ದ. ತನ್ನ ದೈವ ಸೋದರರು ಗೌಡೀಯ ಮಠದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆದರೆ ಅವರಲ್ಲಿ ಅನೇಕರು ನಿಯಂತ್ರಣ ತತ್ವಗಳನ್ನಾದರೂ ಪಾಲಿಸಿಕೊಂಡು ಬರುತ್ತಿದ್ದರು. ಇಷ್ಟಾದರೂ ಇಲ್ಲೊಂದು ದೇವಾಲಯವನ್ನು ನಿರ್ವಹಿಸುವುದು, ಅಲ್ಲೊಂದು ಆಶ್ರಮ ನಡೆಸುವುದು, ಮೂರ್ತಿಯನ್ನು ಪೂಜಿಸುವುದು, ತಿನ್ನುವುದು, ಮಲಗುವುದು, ಈ ವಲಯದಿಂದ ಆಚೆಗೆ ಅವರಲ್ಲಿ ಯಾರೂ ಹೋಗಿರಲಿಲ್ಲ. ಆದರೆ ವೃಂದಾವನದ ಮಹಿಮೆಯನ್ನು ವಿಸ್ತರಿಸುವುದಕ್ಕೆ ಇನ್ನೂ ಎಷ್ಟೊಂದು ಕೆಲಸ ಮಾಡಬೇಕಾಗಿತ್ತು. ಅಭಯ ಜಪ ಮಾಡಿ ಕೃಷ್ಣನ ಚಿಂತನೆಯಲ್ಲಿ ಮುಳುಗಿದ. ಕ್ರಮೇಣ ದೆಹಲಿಯಲ್ಲಿ ಮುದ್ರಿತವಾಗಬೇಕಾಗಿದ್ದ ಬ್ಯಾಕ್ ಟು ಗಾಡ್ ಹೆಡ್ ನ ಅಕ್ಟೋಬರ್ ಸಂಚಿಕೆಯ ಕೆಲಸದ ಕಡೆಗೆ ಸ್ವಲ್ಪ ಮೇಲಕ್ಕೆ ಮಾಡಿ ಅವನ ಗಮನ ಹರಿಯಿತು. ಅದಕ್ಕೆ ಕಾಲಮಿತಿಯನ್ನು ಹಾಕಿಕೊಳ್ಳಬೇಕಾಗಿತ್ತು. ಮರುದಿನ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಮರುದಿನ ಸೂರ್ಯೋದಯಕ್ಕೆ ಮುನ್ನವೇ ವೃಂದಾವನದ ನಿವಾಸಿಗಳು ಎದ್ದು ಯಮುನೆಯಲ್ಲಿ ಸ್ನಾನ ಮಾಡಿ
ಮಂತ್ರಘೋಷ ಮಾಡುತ್ತಾ ವಿಗ್ರಹಗಳನ್ನು ಪೂಜಿಸುತ್ತಿದ್ದರು. ಆದರೆ ಅವರೆಲ್ಲ ಅನೇಕರಿಗಿಂತ ಮುಂಚೆಯೇ ಅಭಯ ಹೇಳುತ್ತಿದ್ದ. ಕೋಣೆಯ ದೀಪದ ಕೆಳಗೆ ಶಾಂತವಾಗಿ ಬರೆಯತೊಡಗಿದ್ದ. ಇಂಗ್ಲಿಶಿನಲ್ಲಿ ಶ್ರದ್ಧೆಯಿಂದ ಬರೆಯುತ್ತಾ ಹೊರಟಂತೆ ಮನದಟ್ಟು ಮಾಡುವಂತಹ ರೀತಿಯಲ್ಲಿ ಧರ್ಮಗ್ರಂಥದ ಉಲ್ಲೇಖಗಳು ಮೂಡಲಾರಂಭಿಸಿದವು. ಹಕ್ಕಿಗಳ ಕಲರವು ಕ್ರಮೇಣ ಕತ್ತಲೆಯ ರಾತ್ರಿಯ ಸ್ತಬ್ಧತೆಯನ್ನು ಕೊನೆಗಾಣಿಸುವವರೆಗೂ ಅಭಯನು ಒಂದು ಎಕ್ಸರ್ಸೈಸ್ ಪುಸ್ತಕದಲ್ಲಿ ಗಂಟೆಗಟ್ಟಲೆ ಪುಟಗಟ್ಟಲೆ ಬರೆಯುತ್ತಿದ್ದ. ಸ್ವಲ್ಪ ಕಾಲದಲ್ಲಿಯೇ ಸೂರ್ಯೋದಯವಾಗುತ್ತಿತ್ತು. ಎಂದಿನ ಕ್ರಮದಂತೆ ಅಭಯ ಬರವಣಿಗೆಯನ್ನು ನಿಲ್ಲಿಸಿ ತನ್ನ ಕೋಣೆಯಲ್ಲಿಯೇ ಮೃದುವಾದ ಆಳದ ಧ್ವನಿಯಲ್ಲಿ ಹರೇ ಕೃಷ್ಣ ಜಪವನ್ನು ಆರಂಭಿಸಿದ. ಆಕಾಶದಲ್ಲಿ ಮೊದಲ ಕಿರಣಗಳು ಕಾಣಿಸುವ ಮೊದಲೇ, ಯಮುನಾ ನದಿ ದೃಗ್ಗೋಚರವಾಗುವ ಮೊದಲೇ ಕೆಲವರು ಬಾಬಾಜಿಗಳು ಮಂತ್ರೋಚ್ಚಾರ ಮಾಡುತ್ತಾ ಯಮುನೆಯ ಕಡೆಗೆ ಹೊರಟಿದ್ದರು. ಬೆಳಗಿನ ಜಾವ 4 ಗಂಟೆಗೆ ದೇವಾಲಯದ ಜಾಗಟೆಗಳು ಮಂಗಳಾರತಿಯನ್ನು ಘೋಷಿಸಿದವು. ಅಭಯ 1 ಗಂಟೆಯವರೆಗೆ ಜಪವನ್ನು ಮುಂದುವರಿಸಿದ. ಮಹಡಿ ಕಟ್ಟಡೆಯಿಂದಲೇ ಉದ್ದನೆಯ ಹಗ್ಗ ಕಟ್ಟಿದ ಬಕೆಟ್ ಅನ್ನು ಬಾವಿಗಿಳಿಸಿ ನೀರನ್ನೆತ್ತಿಕೊಂಡು ಸ್ನಾನಕ್ಕೆ ಸಿದ್ಧನಾದ. ಕುತ್ತಿಗೆಯಲ್ಲಿ ಜಪದ ಚೀಲ ನೇತು ಹಾಕಿಕೊಂಡು ಬ್ಯಾಕ್ ಟು ಗಾಡ್ ಹೆಡ್ ನ ಕೆಲವು ಪ್ರತಿಗಳನ್ನು ಕೈಯಲ್ಲಿ ಹಿಡಿದು ಅಭಯ ಹೊರಗೆ ಹೊರಟಾಗ ಬೆಳಕಾಗಿತ್ತು. ಗುಡಿಯ ಬಾಗಿಲ ಬಳಿ ಬೆಳಕ್ಕೆ ತಿರುಗಿ ಅಡ್ಡ ರಸ್ತೆಗಳು, ಮಣ್ಣಿನ ಹಾದಿಗಳು ಮತ್ತು ಗಲ್ಲಿಗಳಿಂದ ಕೂಡಿದ ಇಕ್ಕಟ್ಟಾದ ಡೊಂಕು ರಸ್ತೆಯಲ್ಲಿ ಸಾಗಿದ. ಆ ಪ್ರದೇಶದಲ್ಲಿ ಅಂಗಡಿ ಮುಂಗಟ್ಟುಗಳಿರಲಿಲ್ಲ. ಬರಿಯ ಶಾಂತ ಕಟ್ಟಡಗಳಿದ್ದವು. ಅವುಗಳಲ್ಲಿ ಕೆಲವು 100 ವರ್ಷಗಳಷ್ಟು ಹಳೆಯವು. ನೆರೆಹೊರೆ ಶಾಂತವಾಗಿತ್ತು. ಮುಚ್ಚಿದ ಬಾಗಿಲಿನೊಳಗೆ ಯಾರೋ ತಾಳ ಹಾಕುತ್ತಾ ಹರೇ ಕೃಷ್ಣ ಕೀರ್ತನೆಯನ್ನು ಸಣ್ಣದನೆಯಲ್ಲಿ ಮಾಡುತ್ತಿದ್ದರು. ಕೂಡು ರಸ್ತೆಗಳಲ್ಲಿ ಕಪ್ಪು ಹೆಂಗಸರು ಹಿತ್ತಾಳೆಯ ಕೊಡಗಳಲ್ಲಿ ನೀರು ಸೇದುತ್ತಿದ್ದರು. ಅಭಯ ಸಣ್ಣ ಬಯಲು ಮಂಟಪಗಳಿದ್ದ ರಸ್ತೆಗೆ ತಿರುಗಿದ. ಇಲ್ಲಿ ಇಕ್ಕೆಲೆಗಳಲ್ಲೂ ಅಲಂಕೃತ ಗುಡಿಯ ಶಿಲ್ಪಗಳು. ಒಂದು ಪ್ರವೇಶ ದ್ವಾರದಲ್ಲಿ ಸ್ವಲ್ಪ ಮೇಲೆ ಮಾಡಿ ಮಾತಾಡಿ, ಸ್ವಲ್ಪ ಮೇಲೆ ಮಾಡಿ ಮಾತಾಡಿ. 2 ಕಲ್ಲಿನ ಸಿಂಹಗಳು ನಿಂತಿದ್ದವು. ಇನ್ನೊಂದರಲ್ಲಿ ಹುಲಿಯ ಹಲ್ಲಿನಂತಿದ್ದ ದಂತದಿಂದ ಕೂಡಿದ ಆನೆಯ ಶಿಲ್ಪ. ಇಟ್ಟಿಗೆ ಮತ್ತು ಗಾರೆಗಳ ಗೋಡೆ ಹಳತಾಗಿ ಕುಸಿಯುವಂತಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಯಾರು ಹರೇ ಓದ್ತೀರಿ? ಕೃಷ್ಣ. ಹರೇ ಕೃಷ್ಣ. ಯಾರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಆಗ ಹೇಳಿದ್ರಲ್ಲ, ನಾನು ಯಾರದು? ಓದ್ತೇನೆ ಮಾತಾಜಿ, ನಾನು ಓದ್ತೇನೆ. ಯಾರು? ನಾನು ಅಂದ್ರೆ ಗೀತಾ. ಓದಿ. ಆಗ ಓದಿದವರಲ್ಲ ಅಲ್ಲ? ನಾನು ಓದಿಲ್ಲ. ಆಯ್ತು, ನಾನು ಓದಿ ನಿನ್ನೆನೂ ಮಾತಾಜಿ. ಓದಿಲ್ಲ ಮಾತಾಜಿ. ಓದಿ ಮಾತಾಜಿ. ಚೈತನ್ಯ ಮಹಾಪ್ರಭುಗಳ ಮುಖ್ಯ ಶಿಷ್ಯರಲ್ಲಿ ಒಬ್ಬರಾದ ಗೋಪಾಲ ಭಟ್ಟ ಗೋಸ್ವಾಮಿಗಳು 500 ವರ್ಷಗಳಿಗೂ ಹಿಂದೆ ಸ್ಥಾಪಿಸಿದ್ದ ರಾಧಾರಮಣ ದೇವಾಲಯಕ್ಕೆ ಅಭಯ ಬಂದ. ಹಲವಾರು ದೇವಾಲಯಗಳಿಗೆ ನಿತ್ಯವೂ ಭೇಟಿ ಕೊಡುವ ಹರಕೆಯ ಬಿಗಿ ಕಾರ್ಯಕ್ರಮದಿಂದಾಗಿ 1 ನಿಮಿಷ ವಿಳಂಬಕ್ಕೂ ಅವಕಾಶವಿಲ್ಲದ ಬೃಂದಾವನದ ನಿವಾಸಿಗಳು ಈ ದೇವಾಲಯಕ್ಕೆ ಬಂದು ಹೋಗುತ್ತಿದ್ದರು. ಭಕ್ತರ ನಡುವೆ ಅಭಯ ರಾಧಾರಮಣನ ಶ್ರೀ ಮೂರ್ತಿಯನ್ನು ನೋಡುತ್ತಾ ನಿಂತ. ಹೊಸ ಪುಷ್ಪ ಮಾಲೆಯಿಂದ ಮತ್ತು ಉಜ್ವಲ ರೇಷ್ಮೆ ವಸ್ತ್ರ ಆಭರಣಗಳಿಂದ ಅಲಂಕೃತವಾದ ಶ್ರೀ ಮೂರ್ತಿಯು ತುಂಬಾ ವೈಭವೋಪೇತವಾಗಿ ಕಾಣುತ್ತಿತ್ತು. ರಾಧಾರಮಣ ದೇವಾಲಯದ ಅರ್ಚಕರು ಗೌರವಾನ್ವಿತರೆಂದು, ಸಂಸ್ಕೃತ ವಿದ್ವಾಂಸರೆಂದು, ಅವರಲ್ಲಿ ಕೆಲವರು ಇಂಗ್ಲಿಷನ್ನು ಬಲ್ಲವರೆಂದು ತಿಳಿದಿದ್ದ ಅಭಯ ತನ್ನೊಂದಿಗೆ ಬ್ಯಾಕ್ ಟು ಗಾಡ್ ಹೆಡ್ ನ ಕೆಲವು ಪ್ರತಿಗಳನ್ನು ತಂದಿದ್ದ. ತಂದೆಯವರ ಮರಣಾನಂತರ ವಕೀಲಿ ವೃತ್ತಿಯನ್ನು ಬಿಟ್ಟು ಈ ದೇವಾಲಯದ ನಿರ್ವಹಣೆಯನ್ನು ಮಾಡುತ್ತಿದ್ದ 30ರ ವಯಸ್ಸಿನ ವಿಶ್ವಂಬರ ಸ್ವಾಮಿಯವರನ್ನು ಅಭಯ ಭೇಟಿ ಮಾಡಿದ. ಆ ದೇವಾಲಯವು ಗೋಸ್ವಾಮಿ ಮನೆತನದವರ ಕೈಯಲ್ಲಿದ್ದು 500 ವರ್ಷಗಳಿಂದ ವಿಶ್ವಂಬರ ಗೋಸ್ವಾಮಿಯ ಪೂರ್ವಿಕರು ದೇವಾಲಯದ ಒಡೆಯರಾಗಿದ್ದರು. ವಿಶ್ವಂಬರರು ಅನೇಕ ಸಾಧುಗಳನ್ನು ನೋಡಿದ್ದರು. ಆದರೆ ಅಭಯನ ಗೌರವಾನ್ವಿತ ನಮ್ರ ನಡತೆ ಅವರ ಮನಸ್ಸಿಗೆ ಕೂಡಲೇ ನಾಟಿತ್ತು. ಬ್ಯಾಕ್ ಟು ಗಾಡ್ ಹೆಡ್ ನ ಸಂಚಿಕೆಗಳನ್ನು ತೆಗೆದುಕೊಂಡರು. ಅಭಯನೊಂದಿಗೆ ಕುಳಿತು ಮಾತನಾಡಿದರು. ಅನಂತರ ಅಭಯ ಬೃಂದಾವನದ ಸುತ್ತು ಗಲ್ಲಿನಲ್ಲಿ ರಾಧಾ ದಾಮೋದರ ಎಂಬ ಇನ್ನೊಂದು ಗುಡಿಯನ್ನು ನೋಡಲು ಹೋದ. ವಯಸ್ಸಾದ ಬಾಬಾಜಿಗಳನ್ನು ನೀರು ಹೊರುವ ಮಹಿಳೆಯರನ್ನು ದಾಟಿ ಅಭಯನು ಅಂಗಡಿಯ
ಪಕ್ಕದಲ್ಲಿ ಜನರು ಪೂಜಿಸುತ್ತಿದ್ದ ಮುಖಮಂಟಪದ ಶಿವಲಿಂಗವನ್ನು ಹಾದು ಹೋದ. ಎತ್ತರದ ಕಾಂಕ್ರೀಟ್ ಗೋಡೆಯ ಮೇಲೆ ಚಾವಣಿಗೆ ಹಾರುತ್ತಾ ಕೋತಿಗಳು ಅಭಯ ಕೆಳಗೆ ನಡೆಯುತ್ತಿದ್ದರೆ ಹಲ್ಲು ಕಿರಿಯುತ್ತಾ ಚೇಷ್ಟೆ ಮಾಡುತ್ತಾ ಸಾಗುತ್ತಿದ್ದವು. ಬೆಳಗಿನ ಸಮಯ ಸರಿಯುತ್ತಿದ್ದಂತೆ ಬರಿಗಾಲ ಮಕ್ಕಳು ತೆರೆದ ಬಾಗಿಲ ಅಂಗಳದಲ್ಲಿ ಆಟವಾಡುತ್ತಾ ಹೆಚ್ಚು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದರು. ನಾಮಸ್ಮರಣೆ ಮಾಡುತ್ತಾ ಜಪದ ಸಂಚಿಯಲ್ಲಿ ಬಲಗೈ ಇಟ್ಟು ತುಟಿಯನ್ನು ಮೆಲ್ಲಗೆ ಆಡಿಸುತ್ತಾ ಸಾಗುತ್ತಿದ್ದ ಅಭಯ ಯಾರಿಗೂ ಪರಿಚಿತನಾಗಿರಲಿಲ್ಲ. ಆದರೆ ವಯಸ್ಕ ಬಂಗಾಳಿ ಸಭ್ಯನಾದ ಆತ ತುಂಬಾ ಅಪರೂಪದ ವ್ಯಕ್ತಿಯಂತೆಯೂ ಕಾಣಿಸಲಿಲ್ಲ. ಧರ್ಮಕ್ಕೆ ಅಂಟಿಕೊಂಡಿದ್ದ ಆ ಊರಿಗೆ ಅಭಯ ಒಬ್ಬ ಧಾರ್ಮಿಕ ಬಾಬು ಆಗಿದ್ದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅರ್ಚನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ ಮಾತಾಜಿ. ಹಾ, ವೈಂಡ್ ಅಪ್ ಮಾಡೋಣ ಮಾತಾಜಿ. ಹಾ, ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತರಿಗೆ ಜೈ ಶ್ರೀ ಪ್ರಭುಪಾದ್ ಕಿ ಜೈ, ನಾಮಚಲ್ ಹರಿದಾಸ್ ಠಾಕೂರ್ ಕಿ ಜೈ, ಗುರು ಪಾರಂಪರೆಗೆ ಜೈ. ಇಲ್ಲಿರುವಂತ ಎಲ್ಲ ವೈಷ್ಣವ ಭಕ್ತರಿಗೂ ಜೈವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ನಾರಾಯಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ, ಯಾರು ಅಟೆಂಡೆನ್ಸ್ ಹಾಕ್ಲಿಲ್ಲ ಅವ್ರು ಹಾಕಿಕೊಳ್ಳಿ. ಹಾಕ್ತಾ ಇದೀವಿ ಮಾತಾಜಿ. ಅಟೆಂಡೆನ್ಸ್ ಇನ್ನೂ ಸರಿ ಹಾಕ್ತೀರಾ? ಕಳಿಸಿದ್ದೇನೆ, ಇನ್ನು ಬೇಕಾ ನಿಮ್ಗೆ? ಕಳಿಸ್ತೇನೆ. ಬಂತು ಪ್ರಭುಜಿ, ಹಾಕಿ. ನಾಳೆ ಎಲ್ಲರೂ ಬನ್ನಿ ಕ್ಲಾಸಿಗೆ. ಹರೇ ಕೃಷ್ಣ ಮಾತಾಜಿ, ಇವಾಗ ಇಲ್ವಾ ಮಾತಾಜಿ? ಹಾ, ಇವತ್ತಿನ ವಿವರಣೆ ಟೈಮ್ ಆಯ್ತಲ್ಲ, ಅವ್ರು ನಾಳೆ ಕೊಡ್ತಾರೆ ವಿವರಣೆ. ಆಯ್ತಾ? ಆಗ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಾತಾಜಿ. ಹಲೋ. ಹಾ.
ಹರೇ ಕೃಷ್ಣ ಮಾತಾಜಿ, ಆಯ್ತಾ ಎಲ್ಲರದು? ಎಂಡ್ ಮಾಡ್ಲಾ? ವಸಂತಿ ಪೂಜಾರಿ ಮಾತಾಜಿ ಈಗ ಬಂದ. ಆಯ್ ಸೇರು. ಆಯ್ತಾ ಎಲ್ಲಾರ್ದ? ಎಂಡ್ ಮಾಡ್ಲಾ? ಮಾಡಿ ಮಾತಾಜಿ, ಆಗಿದೆ. ಹೌದು, ಯಾರು ಏನು ಮಾತನಾಡುದಿಲ್ಲ, ಎಲ್ಲ ಮ್ಯೂಟ್ ಅಲ್ಲಿ